ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಇಲ್ಲಿ ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತಾದರೆ ದೇಶದ ಗಡಿಗಳಲ್ಲಿ ಕಾಯುವ ಯೋಧರು, ಅದು ಮಿಲಿಟರಿಯವರಾಗಿರಬಹುದು, ಏರ್ಫೋರ್ಸ್ ಆಗಿರಬಹುದು, ನೇವಿಯವರಾಗಿರಬಹುದು, ಹೀಗೆ ಅವರಷ್ಟು ಜನ ನಮ್ಮನ್ನು ಇಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಕಾರಣಕರ್ತರು ಅಂತ ಹೇಳಬಹುದು. ಸೊ ಹೆಮ್ಮೆಯಿಂದ ನಮ್ಮ ಉಡುಪಿಯಲ್ಲೂ ಕೂಡ ಅಂಥದ್ದೇ ಒಬ್ಬರು ವೀರ ಯೋಧರು ಇದ್ದರು. ಅವರನ್ನು ನಾವಿವತ್ತು ನಿಮ್ಮ ಮುಂದೆ, ನಿಮಗೆ ಗೊತ್ತಿರಬಹುದು, ನಿಮ್ಮ ಮುಂದೆ ಅವರ ಇನ್ನಷ್ಟು ಕಥೆಗಳನ್ನು ಬಿಚ್ಚಿಡ್ಲಿಕ್ಕಿದ್ದೇವೆ, ಅವರು ಮನೆ ಬಿಚ್ಚಿ ಮಾತನಾಡಲಿಕ್ಕಿದ್ದಾರೆ. ಸೊ ಇವತ್ತು ನಮ್ಮೊಂದಿಗೆ ವೀರ ಯೋಧ ಕಾರ್ಯಕ್ರಮದಲ್ಲಿ ಅಶೋಕ್ ಕೋಟ್ಯಾನವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸೇಮ್ ಟು ಯು. ಥ್ಯಾಂಕ್ ಯು. ಸೊ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಒಂದು ಪ್ರೌಡ್ ಫೀಲಿಂಗ್, ಒಂದು ಖುಷಿ ಆಗ್ತದೆ. ಯಾಕಂತಂದರೆ 20 ವರ್ಷಗಳ ಕಾಲ ನೀವು ಏರ್ಫೋರ್ಸಲ್ಲಿ ಸೇವೆ ಸಲ್ಲಿಸಿದ್ರಿ. ಸೊ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನಮ್ಮ ಇಲ್ಲಿ ಉಡುಪಿಯ ಜನತೆ ಅಥವಾ ಇಲ್ಲಿನ ಕೋಸ್ಟಲ್ ಏರಿಯಾದ ಕರಾವಳಿಗರಿಗೆ ಈ ಆರ್ಮಿಗೆ ಹೋಗುವಂಥದ್ದು ಅಥವಾ ದೇಶದ ಗಡಿಗಳಲ್ಲಿ ಕೆಲಸ ಮಾಡುವಂಥದ್ದು ದೂರ ಸ್ವಲ್ಪ ಹೆಚ್ಚಿನವರು ಯಾರು ಹೋಗುವಂಥದ್ದಲ್ಲ, ಯೋಚನೆ ಮಾಡುವಂಥದ್ದಲ್ಲ. ಸೊ ನಿಮಗೆ ಯಾವಾಗ ಅದರ ಬಗ್ಗೆ ನಾನು ಹೋಗಬಹುದು ಅಂತ ಅನಿಸಿತು? ಅಂದರೆ ಕಾಲೇಜ್ ಡೇಸಲ್ಲಿ ಹಾಗೆ ಹೇಗೆ? ನನ್ನ ಇನಿಷಿಯಲ್ ಸ್ಕೂಲಿಂಗ್ ಅದು ಕೃಷ್ಣ ಸ್ಕೂಲಲ್ಲಿ ಆಯಿತು. ಅದಂತರ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ PUC ಮಾಡಿ BSc ಮಾಡ್ತಾ ಇರಬೇಕಾದ್ರೆ, ಆಗಿನ ಕಾಲದಲ್ಲಿ ಈಗ ಹೇಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ನೆಟ್. ನೀವು ಏನು ಬೇಕಾದ್ರೂ ಹೋಗಿ ನೆಟ್ಟಲ್ಲಿ ಹುಡುಕ್ಬೋದು, ಏನು ಬೇಕಾದ್ರೂ ಕೇಳ್ಕೋಬೋದು. ಆಗಿನ ಕಾಲದಲ್ಲಿ ಅದಿರಲಿಲ್ಲ. ನಮಗೆ ಏನಾಗ್ತಿತ್ತು ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಒಂದು ಮಂಗಳೂರಲ್ಲಿತ್ತು. ಅಲ್ಲಿಗೆ ಬರೆದು ಹಾಕಬೇಕು, ನಮ್ಮ ಕ್ವಾಲಿಫಿಕೇಷನ್ ಇದೆ, ಏನಾದ್ರು ಇದ್ದರೆ ತಿಳಿಸಿ ಅಂತ. ಸೊ ನನಗೆ ಏನಾಯಿತು ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ಕಾಲ್ ಬಂತು, ಈ ಥರ ಇಂಡಿಯನ್ ಏರ್ಫೋರ್ಸಲ್ಲಿ ಒಂದು ಅವಕಾಶ ಇದೆ ಅಂತ. ಇನಿಷಿಯಲಿ ನಾನು ತಿಳ್ಕೊಂಡಿದ್ದು ಫ್ಲೈಯಿಂಗ್ ಅಂತೇಳಿ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ಟೆಕ್ನಿಕಲ್ ಬ್ರ್ಯಾಂಚಿಗಾಗಿ ಓಪನಿಂಗ್ ಇದ್ದಿದ್ದು. ನಾನು ಅಂದರೆ ಸಂತೋಷದಲ್ಲೇ ಸೇರಿಕೊಂಡೆ. ಬಟ್ ಹೋಗುವಾಗ ಮಾತ್ರ ಸ್ವಲ್ಪ ವಿರೋಧ ಇತ್ತು ಮನೇಲಿ. ಅಂದರೆ ಎಲ್ಲ ಇಲ್ಲಿ ಇದ್ದ ಹಾಗೆ ಅದ್ಯಾಕೆ ಏರ್ಫೋರ್ಸಿಗೆ ಅದು ಅಂದರೆ ಆವಾಗ ಏರ್ಫೋರ್ಸ್ ಅಂತ ಗೊತ್ತಿಲ್ಲ, ಮಿಲಿಟ್ರಿಗೆ ಯಾಕೆ ಹೋಗೋದು ಅಂತ, ಒಂದೇ ಮಿಲಿಟ್ರಿಗೆ ಯಾಕೆ ಹೋಗ್ತಿದ್ದೀರಿ ಅಂತ. ನನಗೆ ಮಾತ್ರ ದೃಢ ನಿಶ್ಚಯ, ಮಿಲಿಟ್ರಿಗಂತೂ ಹೋಗಲೇಬೇಕು. ಹಾಗಾಗಿ ಆವಾಗ ಸೇರಿಕೊಂಡೆ. ಸೊ ಅಂದರೆ ಈಗದವರಿಗೆ ಅಷ್ಟು ನಾಲೆಡ್ಜ್ ಇದೆ, ಬಟ್ ಆಗದವರಿಗೆ ಮಿಲಿಟರಿ ಅಂತ ಕೂಡಲೇ ಖಾಲಿ ಅಲ್ಲಿ ಯುದ್ಧ ಆಗ್ತದೆ ಅನ್ನುವಂಥದ್ದು ಮಾತ್ರ. ಸೊ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಮನೆಯಲ್ಲಿ ತಂದೆ ತಾಯಿಯರನ್ನ ಅಥವಾ ನಿಮ್ಮ ಅಕ್ಕ ತಂಗಿಯರನ್ನ ಹೇಗೆ ಕನ್ವಿನ್ಸ್ ಮಾಡಿ? ನನಗೆ ಮೊದಲಿಂದ ನಾನು ಇಂಡಿಪೆಂಡೆಂಟ್, ನನ್ನ ಎಲ್ಲ ಥಿಂಕಿಂಗ್ ನನ್ನದೇ ಇಂಡಿಪೆಂಡೆಂಟ್ ಥಿಂಕಿಂಗ್ ನನಗೆ ಯಾವಾಗಲೂ. ಅದಕ್ಕಾಗಿ ನನಗೆ ಸಪೋರ್ಟ್ ಕೂಡ ಇತ್ತು ಮನೆಯಲ್ಲಿ. ನಾನು ಚಿಕ್ಕಂದಿಂದ ಶಾಲೆಯಿಂದ ಕಾಲೇಜ್ವರೆಗೂ ಯಾವುದೇ ಕಾರ್ಯಕ್ರಮದಲ್ಲಿ ಆಡಿಯನ್ಸಲ್ಲಿ ಕೂತು ನೋಡಿದ್ದು ಬಹಳ ಕಡಿಮೆ. ಹೆಚ್ಚಿನ ಟೈಮಲ್ಲಿ ನಾನು ಸ್ಟೇಜಲ್ಲಿ, ಅಂದರೆ ಇದಕ್ಕೆ ಪ್ರೋತ್ಸಾಹ ನಮ್ಮ ಮನೆಯವ್ರದ್ದು. ಎಲ್ಲದಕ್ಕೂ ಹೋಗ್ಲಿ ಬಿಡ್ತಾಯಿದ್ರು, ಎಲ್ಲದರಲ್ಲೂ ಭಾಗವಹಿಸುವಾಗಕ್ಕೆ ಪ್ರೋತ್ಸಾಹಿಸ್ತಿದ್ರು. ಹಾಗಾಗಿ ಅದು. ಸೊ ಇಲ್ಲಿ ಕೂಡ ಅದೇ ಆ ಡಿಸಿಷನ್ ನಾನು ತಗೊಂಡಾಗ ಅವರ ಸಪೋರ್ಟ್, ಅಂದರೆ ಓಕೆ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಹೋಗು ನೀನು, ಬಟ್ ಈ ಥರ ಇದೆ ಅಂತೇಳಿ ಒಂದ್ಸಲ ಹೇಳಿದರು. ಒಂದು ನಾನು ಹೋದ ಮೇಲೆ ಅಕ್ಕಪಕ್ಕದ ಮನೆಯವರು ಅಮ್ಮನ ಹತ್ರ ಬಂದರು, ಒಬ್ಬನೇ ಮಗ ಅಲ್ವಾ, ಅವನನ್ನು ಕಳಿಸಿದ್ದೇನೆ. ಆಗ ಹೇಳುವಾಗ ಅಮ್ಮನಿಗೆ ಇನ್ನು ಕಣ್ಣಲ್ಲಿ ನೀರು, ಒಬ್ಬನೇ ಮಗನನ್ನು ಕಳಿಸಿ ತಪ್ಪು ಮಾಡಿದ್ನೇನೋ ಅಂತ. ಕೊನೆಗೆ ಓಕೆ ಸಂತೋಷ ಆಯಿತು, ಕನ್ವಿನ್ಸ್ ಆದರೂ ಹೋಗ್ತಾ ಇದೆ. ನನ್ನ ತಂದೆನೂ ನಾನು ಬಿಡ್ಲಿಕ್ಕೆ ಬಂದಿದ್ದರು ಬೆಂಗಳೂರಲ್ಲಿ. ನಮಗೆ ಇನಿಷಿಯಲಿ ಒಂದು ಎಕ್ಸಾಮ್ ಇರುತ್ತೆ, ಮೆಡಿಕಲ್ ಚೆಕಪ್ ಇರ್ತದೆ. ಅಂದರೆ ಒಂದೊಂದು ಭಾಗದಲ್ಲಿ ಒಂದಷ್ಟು ಜನ ಹೊರಗೆ ಹೋಗ್ತಾರೆ, ಫಿಲ್ಟರ್ ಮಾಡಿ 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 ಮುಂದೆ ಹೋಗೋದು. ಸೊ ಎವ್ರಿ ಫಿಲ್ಟರಲ್ಲೂ ನಮಗೆ ಢಕ ನಾವು ಮುಂದೆ ಹೋಗ್ತೇವೋ ಇಲ್ವೋ ಅಂತ. ಹಾಗೆ ಮುಂದೆ ಹೋಗಿ ಕಡೆಗೆ ಸಿಲೆಕ್ಟ್ ಆದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಮಗೆ 2.5 ವರ್ಷದ ಇಂಜಿನಿಯರಿಂಗ್ ಮಟ್ಟದ ಟ್ರೈನಿಂಗ್ ಇರ್ತದೆ. ಹೌದು, ಯಾಕಂದರೆ ಅಂಥ ಸಾಫಿಸ್ಟಿಕೇಟೆಡ್ ಏರ್ಕ್ರಾಫ್ಟಲ್ಲಿ ಕೆಲಸ ಮಾಡ್ತೇವೆ ನಾವು. ಅಲ್ಲಿ ಟ್ರೈನಿಂಗ್ ಕಳಿಸ್ಬೇಕಾದ್ರೆ ರಿಕ್ರೂಟ್ಮೆಂಟ್ ಸೆಂಟರ್ ಅಂತ ಇದೆ ಬೆಂಗಳೂರಲ್ಲಿ. ನಿಮ್ಮವರನ್ನ, ನಿಮ್ಮ ಮನೆಯವರನ್ನ ಅಲ್ಲಿವರೆಗೆ ಮಾತ್ರ ಬರ್ಲಿ ಬಿಡ್ತಾರೆ. ಆನಂತರ ನೀವು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ತಂದೆಗಂತೂ ಬೆಂಗಳೂರು ಹೊಸದು, ಅವ್ರು ಹೋದದ್ದೇ ಇಲ್ಲ. ನನ್ನನ್ನು ಒಂದು ಬಸ್ ಹತ್ತಿಸಿದ್ರು, ಆಮೇಲೆ ನಾನು ಎಲ್ಲಿ ಹೋದೆ ಅಂತ ಗೊತ್ತಿಲ್ಲ. ಅಳ್ತಾ ಬಂದಿದ್ರಂತೆ ಅವರು ವಾಪಸ್. ಅಂದ್ರೆ ಹೋಗುವಾಗ ಇದ್ದ ಅಥವಾ ಇಷ್ಟು ವರ್ಷ ಜೊತೆಗಿದ್ದವರು ಸಡನ್ಲಿ ಇಲ್ಲ ಅಂತಂದ್ರೆ, ಅಥವಾ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿದ್ರೆ ಅಷ್ಟು ಅವರಿಗೆ ಇದಾಗ್ತಾ ಇರಲಿಲ್ಲ, ಏನು ಗೊತ್ತಿರಲಿಲ್ಲ. ಸೊ ಹೀಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಸೊ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿದ್ರಿ, ಸೊ ಅಲ್ಲಿ ಏನೆಲ್ಲ ಹೇಗಿರ್ತದೆ ಟ್ರೈನಿಂಗ್ ಪೀರಿಯಡ್? ಟ್ರೈನಿಂಗ್ ಪೀರಿಯಡ್ ಯಾವಾಗಲೂ ನಾನು ಮತ್ತೆ ಇದನ್ನೇ ಆಲ್ಮೋಸ್ಟ್ ಎಲ್ಲ ಕಡೆ ಹೇಳ್ತೇನೆ ನಾನು. ಅಲ್ಲಿ ಏನು ಅಂದರೆ ಹೋದ ಕೂಡಲೇ ನಮ್ಮನ್ನು ಬೆಂಡೆತ್ತಿ ಬಿಡ್ತಾರೆ ಬೆಳಗ್ಗಿಂದ ಸಂಜೆವರೆಗೆ. ನಾನು ಒಂದಿನ ಪ್ರೊಟೆಸ್ಟ್,
ಸರ್ ನೀವು ನಮಗೆ ನಾವು ಬಂದಿರೋದು ಟೆಕ್ನಿಕಲ್ ಬ್ರಾಂಚಲ್ಲಿ ಕೆಲಸ ಮಾಡಲಿಕ್ಕೆ, ಏರ್ಕ್ರಾಫ್ಟಲ್ಲಿ ಫಿಸಿಕಲಿ ಯಾಕೆ ನಮ್ಮನ್ನು ಯಾಕೆ ಹೀಗೆ ಬೆಂಡೆತ್ತಿದ್ದೀರಿ ನೀವು? ಬೆಳಿಗ್ಗೆ ಸಂಜೆ ಅಲ್ಲಿ ಇಲ್ಲಿ ಅಂದ್ರೆ ನಿಮ್ಗೂ ಎಕ್ಸರ್ಸೈಸ್ ರನ್ನಿಂಗ್ ಅಂತ ಅದು ಬಿಟ್ಟು ಉಳಿದದ್ದು ಇದೆ, ಇನ್ನೂ ಇದೆ, ಎಲ್ಲವನ್ನು ಹೇಳುವಾಗಿಲ್ಲ, ಅಷ್ಟು ಕೆಲಸ ಮಾಡಿಸ್ತಾರೆ ಅದೆಲ್ಲ. ಹಾಗೆ ಆಗ ನನ್ನ ಸೀನಿಯರ್ MW ಮಾಸ್ಟರ್ ವಾರೆಂಟ್ ಆಫೀಸರ್ ಅವ್ರು ಹೇಳಿದರು, ಮಗ ಒಂದು ವಿಷಯ ಹೇಳ್ತೀನಿ, ನೀವೆಲ್ಲ ಬರ್ತೀರಲ್ಲ, ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ಬೇರೆ ಬೇರೆ ಸ್ತರದಿಂದ ಬಂದಿದ್ದೀರಿ, ಕೆಲವರು ರಿಚ್ ಇರ್ತಾರೆ ಅಂಥವ್ರು ಬಂದಿರ್ತಾರೆ, ಅವ್ರು ಇಲ್ಲಿವರೆಗೆ ಕಷ್ಟ ನೋಡೇ ಅಲ್ಲ, ಮನೆಯಲ್ಲಿ ಒಂದು ಲೋಟೆ ನಾಚಿ ಈಚೆ ಇಟ್ಟವರಲ್ಲ ಅಂಥವ್ರು ಬಂದಿರ್ತಾರೆ, ಬೇರೆ ಬೇರೆ ಥರದವ್ರು ಇದ್ದಾರೆ, ನೀವೆಲ್ಲ ಆವಿ ಮಣ್ಣಿನ ಥರ ಇರ್ತೀವಿ, ನಿಮ್ಮನ್ನೆಲ್ಲ ಕುಟ್ಟಿ ಸರಿ ಮಾಡಿ ಆಮೇಲೆ ಬೊಂಬೆ ಮಾಡ್ತೀವಿ, ಇಲ್ಲಾಂದರೆ ನೀವು ಯು ವಿಲ್ ನಾಟ್ ಲಿಸನ್. ಆರ್ಮಿಯಲ್ಲಿ ಒಂದಿದೆ, ಒಂದು ಆರ್ಡರ್ ಒಂದು ಕೊಟ್ಟ ಮೇಲೆ ಯು ಡೋಂಟ್ ಆಸ್ಕ್ ವೈ, ಫಸ್ಟ್ ಮಾಡ್ತೀರಿ ನೀವು, ಆಮೇಲೆ ಯು ಕೇಳೋದು, ದೆನ್ ಯು ಆಸ್ಕ್ ವೈ. ಫಸ್ಟ್ ಹೇಳಿದ್ದನ್ನು ಮಾಡಬೇಕು, ಯಾಕೆಂದರೆ ಆ ಟೈಮ್ ಪೀರಿಯಡ್ ಇದೆಯಲ್ಲ, ವೆನ್ ಯು ಆಸ್ಕ್ ವೈ ಆ್ಯಂಡ್ ಅವ್ರು ಉತ್ತರ ಕೊಟ್ಟು ಅಷ್ಟೊತ್ತಿಗೆ ಒಂದು ಬುಲೆಟ್ ಬಂದಿರ್ತದೆ. ಹಾಗಾಗಿ ಆ ಟ್ರೈನಿಂಗ್ ಬೇಕು. ಒನ್ ಎ ಕಮಾಂಡರ್ ಗಿವ್ಸ್ ಎನ್ ಆರ್ಡರ್, ನೀವು ಮಾಡೋದು ಫಸ್ಟ್ ಮಾಡಿ ನೀವು ಆಮೇಲೆ. ಸೊ ನಿಮ್ಗೀಗ ಏರ್ಫೋರ್ಸ್ನವರಿಗೆ ಬೇರೆ ಪ್ಲೇಸಲ್ಲಿ ಇರುವಂಥದ್ದು, ಸೊ ಫಿಸಿಕಲಿ ಅಂದರೆ ಹೇಗೆ? ಈಗ ಕೆಲವು ಮೂವೀಸಲ್ಲೆಲ್ಲ ತೋರಿಸ್ತಾರೆ, ಅದು ತುಂಬ ಸ್ವಲ್ಪ ಈಗಿನ ಯೂತ್ಗೆ ಸ್ವಲ್ಪ ಸ್ಕೇರಿ ಆಗಿರ್ಬೋದು, ಎಷ್ಟು ಮಾಡಿಸ್ತಾರೆ, ಸೊ ಹಾಗೆ ಇರ್ತದ ಹೇಗೆ? ಅಲ್ಲ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಅಷ್ಟು ಸ್ಕ್ಯಾರಿನೂ ಇಲ್ಲ, ಹಾಗೇನಿಲ್ಲ. ಆದರೆ ಇಟ್ ಸ್ಟಾರ್ಟ್ಸ್ ವಿತ್ ಮಾರ್ನಿಂಗ್, ಬೆಳಿಗ್ಗೆ 5 ಗಂಟೆ ಅರೌಂಡ್ ಹೆಲ್ತ್ ರನ್ ಅಂತ, ಹೆಲ್ತ್ ರನ್ ಸ್ಟಾರ್ಟ್ ಆಗ್ತದೆ. 6 ಕಿಲೋಮೀಟರಿಂದ 7 ಕಿಲೋಮೀಟರ್ ಓಡಿಸ್ತಾರೆ. ಸೊ ವಿ ಗೋ ಅರೌಂಡ್. ಬಂದ ಕೂಡಲೇ ಒಂದು ಬ್ರೇಕ್ಫಾಸ್ಟ್ ಆದ ಕೂಡಲೇ ಪೆರೇಡ್ ಸ್ಟಾರ್ಟ್ಸ್. ಪೆರೇಡಲ್ಲಿ 9 kg ರೈಫಲ್, 2 kg ಬೂಟ್, ಅದು ದೊಡ್ಡ ಬೂಟ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ಪೆರೇಡ್, ಬಿಸಿಲಿರಲಿ, ಗಾಳಿ ಇರಲಿ, ಮಳೆ ಇರಲಿ, ಎಂಥದೇ ಇರಲಿ, ಪೆರೇಡ್ ಅಂತೂ ಮಾಡಲೇಬೇಕು. ಆ ಒದ್ದೆ ಆದರೆ ಒದ್ದೆ, ಹಾಗೆ ಮಾಡಿ. ಅಂದರೆ ನಮ್ಮ ಬಾಡಿ ಅಷ್ಟು ಇದಕ್ಕೆ ಅಡ್ಯಾಪ್ಟಿವ್ ಆಗಿ ಹೋಗ್ತದೆ. ಆಮೇಲೆ ಗಟ್ಟಿ 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 ಆಗ್ತಾ ಹೋಗ್ತೀವಿ. ಅದಾದ ಕೂಡಲೇ ನಮ್ಮ ಕಷ್ಟ ಏನಂದರೆ, ಆರ್ಮಿಯಲ್ಲಿ ಮೇ ಬಿ ಜಾಸ್ತಿ ಇದು ಟ್ರೈನಿಂಗ್ ಜಾಸ್ತಿ, ಏರ್ಫೋರ್ಸಲ್ಲಿ ಇದಾದ ಕೂಡಲೇ ನೀವು ಕ್ಲಾಸಲ್ಲಿ ಕೂತ್ಕೊಳ್ಬೇಕು, ಸೇಮ್ ಇಂಜಿನಿಯರಿಂಗ್ ಪಾಠ ಅದನ್ನು ಕೇಳ್ಕೋಬೇಕು. ಆಲ್ಮೋಸ್ಟ್ ಅರ್ಧ ನಿದ್ರೆಯಲ್ಲಿ ಕೇಳ್ತಾ ಇದ್ದೀನಿ ಅದೇ ಸಂಜೆವರೆಗೆ. ಸಂಜೆ ಆದ ಕೂಡಲೇ ಪಿ ಟಿ ಈಸ್ ಕಂಪಲ್ಸರಿ. ನಿಮಗೆ ಹಾರ್ಡ್ಲಿ ಒಂದು 1 hour ಬ್ರೇಕ್ ಸಿಗ್ತದೆ ಕ್ಲಾಸ್ ಆದ ಕೂಡಲೇ. ಪಿ ಟಿ ಮಾಡಬೇಕು. ಪಿ ಟಿ ಆದ ಕೂಡಲೇ ದೆನ್ ಇಟ್ಸ್ ಯುವರ್ ಟೈಮ್, ಡಿನ್ನರ್ ಅಂತ ಇರ್ತದೆ. ಆ್ಯಂಡ್ ಡಿನ್ನರ್ ಆಗಿ 10 o'clock ಲೈಟ್ಸ್ ಆಫ್ ಆಗಲೇಬೇಕು, ಮಲಗಲೇಬೇಕು, ಲೈಟ್ಸ್ ಆಫ್ ಆಗಲೇಬೇಕು. ಅದರ ಮೊದಲೊಂದು ರೋಲ್ ಕಾಲ್ ಅಂತ ಮಾಡ್ತಾರೆ, ಎಲ್ಲರೂ ಇದ್ದಾರಿಲ್ಲೋ ಅಂತ ಚೆಕ್ ಮಾಡಲಿಕ್ಕೆ. ಅದರಲ್ಲಿ ಕೆಲವು ಪನಿಷ್ಮೆಂಟ್ ಸಿಗ್ತದೆ, ಎಲ್ಲ ಇಡೀ ದಿನ ಮಾಡಿದ ತಪ್ಪುಗಳಿಗೆ ಪನಿಷ್ಮೆಂಟ್ ಕೊಟ್ಟು ಮಲಗಿಸ್ತಾರೆ ಅಂತ. ಕೆಲವರಂದ್ರೆ ಎಷ್ಟು ಟಯರ್ಡ್ ಆಗಿರ್ತಾರೆ ಅಂದರೆ, ಬೆಳಿಗ್ಗೆ 5 ಗಂಟೆ ಮತ್ತೆ ಹೇಳಬೇಕು, ಬೆಳಗಿನ ಡ್ರೆಸ್ಸನ್ನು ಹಾಕೊಂಡು ಮಲಗಿದ್ರೆ ಹಾಗೆ ಇರ್ತಿತ್ತು, ಕಷ್ಟ ಇತ್ತು. ಆದರೆ ನಾನು ಹೇಳೋದೇನೆಂದರೆ, ಆ ಕಷ್ಟದಲ್ಲೂ ನಾವು ಗಟ್ಟಿ ಆಗ್ತಾ ಹೋಗ್ತಿದ್ದೇವೆ ಅನ್ನೋ ಭಾವನೆ. ಹಾಗಾಗಿ ಇವತ್ತು ನಾನು ಏನಿದ್ದೇನಲ್ಲ, ಇಟ್ಸ್ ಬಿಕಾಸ್ ಆಫ್ ದ್ಯಾಟ್. ಆ ಡಿಸಿಪ್ಲಿನ್ ಅನ್ನೋದನ್ನು ಕೊರೆದು ಒಳಗೆ ಹಾಕಿರ್ತಾರೆ. ಇವತ್ತಿಗೆ ನನಗೆ ಹೇಗಿದೆ ಅಂದರೆ, ಒಂದು ಟೈಮ್ ಕೊಟ್ಟರೆ ನಾನು ಆ ಟೈಮಲ್ಲಿ ಇರ್ತೇನೆ, ನನಗೆ ಇರಲೇಬೇಕು, ಬೇರೆ ದಾರಿ ಇಲ್ಲ, ಇರ್ತೇನೆ ನಾನು. ಅದು ಅಲ್ಲಿಂದ ಬಂದಿದೆ. ಇನ್ನೊಬ್ಬನಿಗೆ ರೆಸ್ಪೆಕ್ಟ್ ಕೊಡೋದು, ಅದು ಆ ಡಿಸಿಪ್ಲಿನಿಂದ ಬಂದಿದೆ. ನಮ್ಮ ಡಿಫೆನ್ಸಲ್ಲಿ ಒಂದು ರೂಮಲ್ಲಿ ಎಲ್ಲರೂ ಹುಡುಗರು ಕೂತಿದ್ರೆ, ಒಂದು ಲೇಡಿ ಎಂಟರ್ ಆದರೆ ಒಂದು ಹೆಂಗಸು ಒಳಗೆ ಬಂದರೆ ಎಲ್ಲರೂ ಎದ್ದು ನಿಲ್ತಾರೆ. ಆ ರೆಸ್ಪೆಕ್ಟ್ ನಿಮಗೆ ಹೊರಗೆ ಕಲಿಸೋದಿಲ್ಲ, ಅಲ್ಲಿ ಬರ್ತದೆ. ಅದು ಬರೋದು ಹೇಗೆ? ಒಂದು ಹೇಳಿಕೊಡ್ತಾರೆ, ಇನ್ನೊಬ್ಬನನ್ನು ನೋಡಿ. ವಾಟ್ ಹ್ಯಾಪನ್ಸ್ ದೇರ್ ಈಸ್, ಪ್ರತಿಯೊಬ್ಬನು ಒಬ್ಬ ಡಿಸಿಪ್ಲಿನ್ಡ್ ಸೋಲ್ಜರ್, ಪ್ರತಿಯೊಬ್ಬನು. ಅವನ ನಡುವೆ ನೀವು ಇದ್ದಾಗ ನಾನು ಇಂಡಿಸಿಪ್ಲಿನ್ ಆಗಿ ಇರ್ತೀನಂದ್ರೂ ಆಗೋದಿಲ್ಲ. ನೀವು ಪ್ರತಿಯೊಬ್ಬರಲ್ಲೂ ಕಲೀಲಿಕ್ಕೆ ಇರ್ತದೆ. ನೀವು ಡಿಸಿಪ್ಲಿನ್ ಆಗಿರ್ತೀರಿ, ನೀವು ಒಂದು ಮನುಷ್ಯನಾಗ್ತೀರಿ ಆಗ. ಹೀಗೆ ದ ಟ್ರೈನಿಂಗ್ ಪಾರ್ಟ್. ಆ್ಯಂಡ್ ಆಮೇಲೆ ಕೂಡ ಡಿಫೆನ್ಸ್ ಲೈಫಲ್ಲಿ ಪ್ರತಿಯೊಂದು ದಿನ ಒಂದು ಹೊಸದು, ಏನಾದ್ರು ಒಂದು ಹೊಸದಿದೆ. ಅಂದರೆ ನಿಮ್ಮ ಪ್ರತಿದಿನ ಏನಾದ್ರು ಒಂದು ಕಲಿತೀರಿ, ಪ್ರತಿದಿನ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತೀರಿ. 20 ವರ್ಷದ ನನ್ನ ಸರ್ವಿಸಲ್ಲಿ ಪ್ರತಿಯೊಂದು ದಿನ ಏನೇನು ಕಲ್ತಿದ್ದೀನಲ್ಲ, ದೇಶದ ಉದ್ದಗಲಕ್ಕೆ ಸುತ್ತಾಡಿದ್ದೀನಿ. ದೇಶದ ಉದ್ದಗಲದಲ್ಲಿ ಬೇರೆ ಬೇರೆ ಟೈಪಿನ ಜನ ನೋಡಿದ್ದೀನಿ, ಮೋಸ ಮಾಡೋರನ್ನು ನೋಡಿದ್ದೀನಿ, ಒಳ್ಳೆಯವರನ್ನು ನೋಡಿದ್ದೀನಿ, ಇಂಥದ್ದೆಲ್ಲ ಮಾಡ್ಕೊಂಡು. ಹಾಗಾಗಿ ಇವತ್ತು ನಾನು ಇಷ್ಟು ಧೈರ್ಯದಲ್ಲಿ ಏನನ್ನು ಫೇಸ್ ಮಾಡಲಿಕ್ಕೆ ಧೈರ್ಯ ಬರ್ತದೆ. ಸೊ ದಿಸ್ ಯು ವೋಂಟ್ ಗೆಟ್ ಇಟ್ ಔಟ್ಸೈಡ್.
ಸೊ ನೀವೀಗ ಡಿಸಿಪ್ಲಿನ್ ಬಗ್ಗೆ ಹೇಳಿದ್ರಿ, ಮೊದಲು ಹೇಗಿತ್ತು ಅಂದ್ರೆ ನೀವೀಗ ಮನೇಲಿರುವಾಗ ಅಥವಾ ಕಾಲೇಜಿಗೆ ಹೋಗುವಾಗ ಹೇಗೆ ಡಿಸಿಪ್ಲಿನ್ ಅಂದ್ರೆ ಇದ್ದಿರಬಹುದು, ಬಟ್ ಈಗ ಶೂಸ್ ಅನ್ನ ನೀಟ್ ಆಗಿ ಇಡುವಂತದ್ದು ಕೆಲವರನ್ನ ಹೇಳುದು ಕೇಳಿದ್ದೇನೆ, ಮತ್ತೆ ವಾಪಸ್ ಬಂದು ಮನೆಗೆ ಬಿಹೇವ್ ಮಾಡೋ ಚೇಂಜ್ ಆಗಿದ್ದಾರೆ ಫುಲ್ ಅಂತ ಫೀಲ್ ಆಗಿರಬಹುದು ಮನೆಯಲ್ಲಿ. ಸೊ ಹಾಗಾಗಿ ನಂಗೆ ಲಕ್ಕಿಲಿ ಇನ್ ದ ಫಿಸಿಕಲ್ ಪಾರ್ಟ್ ನಾನು ಮೊದಲಿಂದ ಡಿಸಿಪ್ಲಿನ್ ಆಗಿದೆ. ಯಾಕೆಂದ್ರೆ ಅರೌಂಡ್ 8th ಸ್ಟ್ಯಾಂಡರ್ಡ್ ಇಂದ ನನ್ನ ಫಿಸಿಕಲ್ ಮೇಂಟೈನ್ ಮಾಡ್ತಾ ಬಂದಿದ್ದೇನೆ. ಬೆಳಿಗ್ಗೆ ಎಲ್ಲ ರನ್, ಆಮೇಲೆ ಎಕ್ಸಸೈಸ್, ಅದು ತುಂಬಾ ಹೆಲ್ಪ್ ಆಯ್ತು. ಅದು ತುಂಬ ಹೆಲ್ಪ್ ಆಯ್ತು. ಮುಂದೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಚಾಂಪಿಯನ್ ಆಗಿದ್ದೆ. ಈವನ್ ಡಿಗ್ರಿಯಲ್ಲಿ ಕೂಡ ನಾನು ಎಲ್ಲ ಸ್ಪೋರ್ಟ್ಸನ್ನು ರೆಪ್ರೆಸೆಂಟ್ ಮಾಡ್ತಿದ್ದೆ. ಹಾಗಾಗಿ ಅದು ಇಟ್ ವೆಂಟ್ ಆನ್ ಹೆಲ್ಪಿಂಗ್. ಆದರೆ ಅದಲ್ಲದೆ ಉಳಿದ ಪಾರ್ಟ್ ಇದೆ ಅಲ್ಲ, ನೀವು ಹೇಳಿದ ಹಾಗೆ ಶೂ ಅನ್ನು ತೆಗೆದು ಈಗ ನನಗೆ ಶೂ ಹಾಕ್ಕೊಳ್ಬೇಕಾದ್ರೆ ಅದು ಪಾಲಿಶ್ ಇಲ್ಲದ್ರೆ ನಂಗೆ ಹಾಕೊಳ್ಳಿ ಸಾಧ್ಯ ಇಲ್ಲ. ಆವಾಗ ಆಗಿರಲಿಲ್ಲ. ಇನ್ನೊಂದು ಮೈನ್ ಇದು ನಿಮ್ಮ ಗೆಟಪ್, ಆಟಿಟ್ಯೂಡ್ ಒಳಗಿದೆ ಆ್ಯಂಡ್ ಯುವರ್ ಅಪಿಯರೆನ್ಸ್, ಅದು ಎರಡು ಮಿಲನ ಆಗ್ತದೆ ಅಲ್ಲಿ. ನನಗೆ ಇಫ್ ಐ ಆಮ್ ನಾಟ್ ಅಯರ್ನ್ಡ್, ನನಗೊಂದು ಅಯರ್ನ್ ಮಾಡದ ಬಟ್ಟೆ ನಾನು ಹಾಕಲಿ ಸಾಧ್ಯವೇ ಇಲ್ಲ. ಈಗ ಅದು ಚೇಂಜ್ ಆಯಿತು ಅಲ್ಲಿ ಹೋಗಿ ಬಂದ ಮೇಲೆ. ಆಮೇಲೆ ಇನ್ನೊಂದು ಮೇಯ್ನ್ ಅಂದರೆ ಯು ಗೆಟ್ ಟು ಅಡಾಪ್ಟ್ ಎನಿಥಿಂಗ್. ನೀವು ಎಂಥ ಸಿಚುವೇಶನಲ್ಲೂ ನಿಮ್ಮನ್ನು ನೀವು ಅಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರಿ. ಮೊದಲು ಅದಿರಲಿಲ್ಲ. ಅಮ್ಮ ಯಾವ ಅಡಿಗೆ ಮಾಡಿದ್ರು ಇದು ಬೇಡ ಅದು ಬೇಡ, ಬ್ರಿಂಜಾಲನ್ನು ನಾನು ಮುಟ್ಟಿ ನೋಡ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ವಾಪಸ್ ಬಂದು ಬ್ರಿಂಜಾಲು ಅದು ಇದು ಎಲ್ಲ ಹಾಕಿದ್ದನ್ನೆಲ್ಲ ತಿಂತಾ ಇದ್ದೆ. ಸೊ ಅದು ಡಿಫ್ರೆನ್ಸ್, ಇದು ಡಿಫ್ರೆನ್ಸ್. ತುಂಬಾ ಸಾಕಷ್ಟು ಚೇಂಜಸ್ ಆಗ್ತದೆ, ತುಂಬ ಚೇಂಜಸ್ ಆಗ್ತದೆ. ಅವ್ರ ಲೈಫ್ ಸ್ಟೈಲಲ್ಲಿ ಚೇಂಜ್ ಆಗ್ತದೆ, ನಿಮ್ಮ ಮ್ಯಾನರ್ಸಲ್ಲಿ ಚೇಂಜ್ ಆಗ್ತದೆ, ನಿಮ್ಮ ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗ್ತದೆ. ಮುಖ್ಯವಾಗಿ ಏನಂದರೆ ನೀವು ಏನನ್ನ ಬೇಕಾದ್ರೆ ಎದುರಿಸುವಂಥ ಧೈರ್ಯ ನಿಮ್ಮಲ್ಲಿ ಬರ್ತದೆ ಅಲ್ಲಿ ಹೋದಾಗ. ಈಗ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ನಿಮಗೆ ಫಸ್ಟ್ ಪೋಸ್ಟಿಂಗ್ ಆಗೋದು? ಅಂದರೆ ನೀವು ಕೇಳ್ತಾ ಹೋದರೆ ಎಲ್ಲವೂ ಒಂದೊಂದು ಕತೆ ಆಗಿರ್ತದೆ. ಟ್ರೈನಿಂಗ್ ಪೀರಿಯಡ್ ನಮ್ಗೆ 2.5 ವರ್ಷ ಆಯಿತು. ಒಂಥರ ಒಂದು ಮನೆಯಲ್ಲಿದ್ದಾಗಿತ್ತು ನಮಗೆ. ಎಲ್ಲ ಒಟ್ಟಿಗಿದ್ದು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬೆಂಗಾಲ್ ಎಂಟ್ರಿ ಒಂದಿತ್ತು, ನೊಟೋರಿಯಸ್ ಅವರು ಮಾಡುವಂಥ ಉಪದ್ರ. ಆದರೆ ಎಲ್ಲ ಇಲ್ಲಿ ಬಂದಾಗ ಎಲ್ಲ ಆಮೇಲೆ ಎಲ್ಲ ಸರಿ ಆದರು. ಬೆಂಗಾಲ್, ಮಹಾರಾಷ್ಟ್ರ ಏಜ್ ಕೂಡ ಹಾಗೆ ಡಿಗ್ರಿ ಆದ ಕೂಡಲೇ ಅಂತಂದ್ರೆ ಗಮ್ಮತ್ ಮಾಡುವಂತದ್ದು, ಎಲ್ಲರಿಗೆ ಉಪದ್ರ ಮಾಡುವಂತ ಅನಿಸುವಂತದ್ದು. ಈಗ ನೀವು ಹೇಳಿದಕ್ಕೆ ನಾನು ಅದು ಆಮೇಲೆ ಬರ್ತೀನಿ. ಒಂದು ಕಡೆ ನನಗೆ ಒಂದು ಮಗು ಕೇಳಿತು, ಅಂಕಲ್ 20 ವರ್ಷ ಸರ್ವಿಸ್ ಹೇಳ್ತೀವಿ, ಏನು ಕೊಟ್ಟಿದ್ದೀರಾ? ನನಗೆ ಒಳ್ಳೆ ಕ್ವಶನ್ ಅದು, ಏನು ಕೊಟ್ಟಿದ್ದೀರಾ ನೀವು ಅಂತ ಈ ದೇಶಕ್ಕೆ ಏನು ಕೊಟ್ಟಿದ್ದೇನೆ ನಾನು ಯೋಚಿಸುವಾಗ ನನಗೆ ಫಸ್ಟ್ ಹೊಳೆದದೆ ಅಂದರೆ ನನ್ನ ಯೌವನವನ್ನು ಕೊಟ್ಟಿದ್ದೇನೆ. ವೆನ್ ಐ ವೆಂಟ್ ಇನ್ ಐ ವಾಸ್ ಎ ಯಂಗ್ ಬಾಯ್ ಅಷ್ಟೇ. ಹೊರಗೆ ಬಂದಾಗ 42 ವರ್ಷ ನನಗೆ ಆಗೋಗಿದೆ ಆಗಲೇ. ಅಂದರೆ ಬೇರೆ ಯಾವುದೇ ಇದರಲ್ಲಿ ನೀವು ಹೊರಗೆ ಬಂದು ಝೀರೋದಿಂದ ಸ್ಟಾರ್ಟ್ ಮಾಡೋದು ಅಂದರೆ ಬಹಳ ಕಷ್ಟ. ನೀವು 40 ವರ್ಷದ ನಂತರ ಮತ್ತೆ ಝೀರೋದಿಂದ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಬಟ್ ಅದರಲ್ಲಿ ಹಾಗಿರಲಿಲ್ಲ ನಮಗೆ. ಆಮೇಲೆ ನೆಕ್ಸ್ಟ್ ಇದಾಯಿತು, ಟ್ರೈನಿಂಗ್ ಮುಗೀತು. ನನಗೆ ಫಸ್ಟ್ ಪೋಸ್ಟಿಂಗ್ ವಾಸ್ ಗಿವನ್ ಇನ್ ಕಲಾಯ್ಕುಂಡ ಅಂತ. ಇದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಆಗ ಎಟ್ಲಸ್, ಈಗಾದರೆ ಗೂಗಲ್ ಮಾಡ್ತಿದ್ವಿ. ಎಟ್ಲಸಲ್ಲಿ ಹುಡುಕ್ಬೇಕು ಎಲ್ಲಿದೆ ಅಂತ. ಯಾರನ್ನೋ ಕೇಳಿದೆ, ಬಿದ್ನಾಪುರ್ ಡಿಸ್ಟ್ರಿಕ್ಟ್ ಅಂತ ಯಾರೋ ಹೇಳಿದರು. ಮತ್ತು ಬಂಗಾಳಿಗಳನ್ನ ಹಿಡಿದೆ, ಮಿದ್ನಾಪುರ್ ಎಲ್ಲಿದೆಯಪ್ಪ ತೋರಿಸು ಅಂತ. ಅದರಲ್ಲಿ ಅವನ ಕಡೆಗೆ ಮಾಡಿ ತೋರಿದೆ. ಖಡಗ್ಪುರ, IIT ಖಡಗ್ಪುರ್ ತುಂಬ ಫೇಮಸ್, ಅದನ್ನೇ ಹೇಳ್ದ. IIT ಖಡಗ್ಪುರ್ ಹತ್ತಿರ ಒಂದು ಇದು ಬಿದ್ನಾಪುರ್ ಡಿಸ್ಟ್ರಿಕ್ಟ್. ಅದರ ಅಲ್ಲಿ ಒಳಗೆ ಅಂದರೆ ಅದು ಹಳ್ಳಿ. ಸೊ ಫಸ್ಟ್ ಹೋಗಿ ಅಲ್ಲಿ ಇಳಿದಿದ್ದು ನಾನು ಖಡಗ್ಪುರ್ ಸ್ಟೇಷನ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, MS ಧೋನಿ TT ಆಗಿ ಕೆಲಸ ಮಾಡಿದಂಥ ಸ್ಟೇಷನ್ ಅದು ಖಡಗ್ಪುರ್. ಇಟ್ ಹ್ಯಾಸ್ ಒನ್ ಆಫ್ ದ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಲ್ಲಿ. ಅಲ್ಲಿ ಹೋಗಿ ಇಳಿದು ಅಲ್ಲಿ ಹೇಗಿದೆ ಅಂದರೆ, ನೀವು ಸೂಟ್ ಕೇಸ್ ಕಾಲು ನಡುವೆ ಇಟ್ಟು ಯಾರ ಥರ ಮಾತಾಡಿ ಕೆಳಗೆ ಹಾಕಿರಿಲ್ಲ, ಅಂಥ ಜಾಗ ಅದು. ಅಲ್ಲಿಂದ ಸೈಕಲ್ ರಿಕ್ಷಾದಲ್ಲಿ ಬರಬೇಕು ಈ ಊರಿಗೆ, ಕಲಾಯ್ಕುಂಡ ಅನ್ನೋ ಊರಿಗೆ. ಮಿದ್ನಾಪುರ್ ಈಸ್ ಫೇಮಸ್ ಫಾರ್ ಒನ್ ಆಫ್ ದ ಮೋಸ್ಟ್ ಪಾಯ್ಸನಸ್ ಸ್ನೇಕ್ಸ್ ಇಡೀ ವರ್ಲ್ಡಲ್ಲಿ. ಅಂಥ ಜಾಗ ಅದು. ಇದೆಲ್ಲ ಕೇಳಿದಾಗ ಎಲ್ಲಿ ಹೋಗ್ತಿದ್ದೆ ನಾನಂತ ಬೇಡ ಇತ್ತು ಅಂತ ಆಯಿತು. ಆದರೂ ಅಲ್ಲಿ ಹೋಗಿ ಸೇರಿಕೊಂಡೆ. ಸೊ ಫಸ್ಟ್ ನಾನು ಏರ್ಕ್ರಾಫ್ಟ್ ಅಲ್ಲಿ ನೋಡಿದಾಗ ಅಜಿತ್ ಅನ್ನೋ ಏರ್ಕ್ರಾಫ್ಟಲ್ಲಿ ಕೆಲಸ ಮಾಡಿ ಶುರು ಮಾಡಿದೆ. World War I and II ಅಲ್ಲಿ ಅದಕ್ಕೆ ನ್ಯಾಟ್ ಅನ್ನೋ ಹೆಸರಿಟ್ಟಿದ್ರು. ಅದು ಇಂಡಿಯನ್ ವರ್ಷನ್ ಆದಮೇಲೆ ಅಜಿತ್ ಅನ್ನೋ. ಸೊ ಅಲ್ಲಿಂದ ನನ್ನ ಇದು ಆರಂಭ ಆಯಿತು ಏರ್ಫೋರ್ಸ್. ಸೊ ಅಂದರೆ ನೀವೀಗ ಅಲ್ಲಿ ಪೋಸ್ಟಿಂಗ್ ಆದದ್ದು ನೀವು ಒಬ್ಬರೇ, ಅಂದರೆ ಯಾರು ಫ್ರೆಂಡ್ಸ್ ಏನಾದರೂ ಇದ್ರ? ಹಾಗೆ ಎಷ್ಟು ಜನ ಅಲ್ಲಿ ಪೋಸ್ಟಿಂಗ್ ಆಗಿದ್ರೆ, ಅಥವಾ ಅಲ್ಲಿ ಪುನಃ ಹೊಸ ಜನರನ್ನು ಮೀಟ್ ಮಾಡಿ? ಅಲ್ಲ, 1-2 ಜನ ಇದ್ರು. ಬಟ್ ಅದು ಇನ್ನೊಂದು ಸ್ಪೆಷಾಲಿಟಿ ಇಂಡಿಯನ್ ಏರ್ಫೋರ್ಸ್ ಡಿಫೆನ್ಸಲ್ಲಿ.
ಯು ಆಲ್ವೇಸ್ ಸ್ಟಾರ್ಟ್ ಮೇಕಿಂಗ್ ಫ್ರೆಂಡ್ಸ್, ಮೀಟ್ ನ್ಯೂ ಪೀಪಲ್ ಆ್ಯಂಡ್ ಅಲ್ಲಿ ನಿಮಗೆ ಒಳಗೆ ಹೋದ ಕೂಡಲೇ ನಮ್ಮ ಇದೇ ದುನಿಯಾ ಬೇರೆ, ಒಳಗಿನ ಈ ಡಿಫೆನ್ಸ್ ಸೋಲ್ಜರ್ಸ್ ಲೈಫ್ ಇದೆ ಅಲ್ಲ ಅದು ಬೇರೆನೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮದುವೆ ಆದ ನಂತರ ಇದು ನನಗೆ ಅರ್ಜೆಂಟಾಗಿ ನನ್ನನ್ನೆಲ್ಲೋ ಕಳಿಸಿದರು ಆನ್ ಡೆಪ್ಯುಟೇಷನ್. ಸೊ ಒಂದು 2-3 ದಿನಕ್ಕೆ ಅಂತ ಹೇಳಿದರು, ಅದು 15 ದಿನ ಹೋಯ್ತು ವಾಪಸ್ ಬರಬೇಕಾದ್ರೆ. ಮನೆಯಲ್ಲಿ ಹೆಂಡತಿ ಹೊಸದಾಗಿ ಮದುವೆ, ಅವಳಿಗೆ ಯಾರ್ದು ಪರಿಚಯ ಇಲ್ಲ, ಎಂತೂ ಇಲ್ಲ, ಅವಳು ಒಬ್ಬಳೇ ಇದ್ದಾಳೆ. ಈ ಇಡೀ 15 ದಿನ ಅಕ್ಕಪಕ್ಕದವರು ನನ್ನ ಫ್ರೆಂಡ್ಸ್ ಇವರೇ ನೋಡ್ಕೊಂಡದ ಅವಳನ್ನು. ಅಂದರೆ ತರಕಾರಿ ಅದು ಇದು ಮದ್ದು, ಮನೆಯಲ್ಲಿ ಅವಳಿಗೆ ಮಾತಾಡ್ಲಿಕ್ಕೆ ಜನ ಒಬ್ಬ ಆದ್ಮೇಲೆ ಒಬ್ರು, ಅಂದರೆ ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಡಿಫ್ರೆಂಟ್ ಎಲ್ಲರ ಫ್ಯಾಮಿಲಿ ಆಗಿ. ಹಾಗಾಗಿ ಪ್ರತಿಯೊಂದು ದಿನ ನಮ್ಮ ಬೆಳಗಿನ ಎಲ್ಲ ಕೆಲಸ ಮುಗಿಸಿ ಸಂಜೆ, ಇದು ಏರ್ಫೋರ್ಸ್ ಲೈಫಲ್ಲಿ ಸಂಜೆ ಹೊತ್ತಿಗೆ ಫ್ರೀ ಇರ್ತಾರೆ ನಾರ್ಮಲಿ, ಒಂದು ಯಾವ್ದಾದ್ರು ಒಬ್ಬರ ಮನೆಗೆ ಹೋಗ್ತೇವೆ, ಯಾವ್ದಾದ್ರು ಫ್ರೆಂಡ್ ಮನೆಗೆ, ಅಲ್ಲಿ ಹೋಗಿ ಕೂತು ಮಾತಾಡಿ ಬರೋದು. ಇದು ಇಲ್ಲಿಲ್ಲ. ಸೊ ಇಲ್ಲಿ ಬಂದ್ಕೂಡಲೇ ನಮ್ಗೆ ಅದೊಂಥರ ನಿಮ್ಗೆ ನಿಮ್ಮ ಪಕ್ಕದ ಮನೆ ಯಾರು ಅಂತ ಗೊತ್ತಿಲ್ಲ. ಹಾಗೆ ಅಲ್ಲಿ ಹಾಗಲ್ಲ, ನಮ್ಮದೇ ದುನಿಯಾದಲ್ಲಿ ಇರ್ತೇವೆ ಆ್ಯಂಡ್ ಇಟ್ಸ್ ಸೋ ಗುಡ್ ಅಲ್ಲಿ. ಹೌದು. ಸೊ ನೀವೀಗ ಮದುವೆ ಬಗ್ಗೆ ಹೇಳಿದ್ರಿ, ನೀವು ಏರ್ಫೋರ್ಸ್ ಅಲ್ಲಿ ಇರುವಾಗ ಅಂದ್ರೆ ಮದ್ವೆ ಆಗೋದಂತಂದ್ರೆ ನಾನು ಆಗ ಹೇಳಿದ ಹಾಗೆ ಮನೆಯವರಿಗೆ ಹೇಗೆ ಫೀಲಿಂಗ್ ಇರ್ತದೆ, ಈಗ ಅವರಿಗೆ ಕೂಡ ಹಾಗೆ ಇರ್ತದೆ, ಅಥವಾ ಅವರ ಪೇರೆಂಟ್ಸ್ಗೆ ಹಾಗೆ ಹೆದರಿಕೆ ಇರ್ತದೆ. ಒಂದು ಎಷ್ಟಂದ್ರು ಇಲ್ಲ ಅಂತಂದ್ರು ಒಳಗಿಂದ ಒಂದು ಇವಾಗ ಹೇಳಿದಾಗೆ ಗಡ ಪುಕ ಇರ್ತದೆ. ಸೊ ಅದು ಹೇಗಿತ್ತು ಅಂದ್ರೆ ಹೇಗೆ ಒಪ್ಪಿಕೊಂಡ್ರು ಅದು? ಅಲ್ಲ ಅದೇ ಒಪ್ಪಿಕೊಂಡದೇ ಸರ್ಪ್ರೈಸ್. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಮೊದಲು ಕಾರ್ಗಿಲ್ ಯುದ್ಧ ನಡೆಯಿತು. ಕಾರ್ಗಿಲ್ ಯುದ್ಧ, ಹಾಗಾಗಿ ನನ್ನ ಮದುವೆ ಕೂಡ ಡಿಲೇ ಆಗಿದ್ದು ಕಾರ್ಗಿಲ್ ಯುದ್ಧದಿಂದ. ಆ ಟೈಮಿಂದ ಮತ್ತೆ ಮುಂದೆ ಹೋಗಿ 2002ಕ್ಕೆ ನನಗೆ ಇದಾಯ್ತು, ಮದುವೆ ಆಯಿತು. ಅವರ ಮನೆಯವರೆಲ್ಲ ಹೆದರಿಸಿಟ್ಟಿದ್ರು, ಡಿಫೆನ್ಸ್ ಅವರನ್ನು ಮದುವೆ ಆಗೋದ, ಬೇಡ ಇಲ್ಲಿ ಯಾರನ್ನಾರು ನೋಡ್ಕೊ ಅಂತ. ನನ್ನ ಹತ್ರ ಮತ್ತೆ ಮಾತಾಡಿದ್ರೆ ನಾನು ಹೇಳಿದೆ, ಡಿಫೆನ್ಸ್ ಅಂದರೆ ಹಾಗಲ್ಲ, ಆ್ಯಂಡ್ ಎಸ್ಪೆಷಲಿ ಇಂಡಿಯನ್ ಏರ್ಫೋರ್ಸ್. ನಾನಂತೂ ಟೆಕ್ನಿಕಲ್ ಬ್ರಾಂಚಲ್ಲಿರೋದು. ನನಗೆ ಮೇಯ್ನ್ಲಿ ಏರ್ಕ್ರಾಫ್ಟನ್ನು ರೆಡಿ ಮಾಡಿ ಪೈಲಟ್ಸ್ ತಗೊಂಡು ಹೋಗ್ತಾ ಇರೋದು, ಅದು ಒಂದು ಪಾರ್ಟ್. ನಮ್ಮದೇ ಕಷ್ಟ ಇದೆ, ಅದು ಬೇರೆ ವಿಷಯ. ಬಟ್ ನಮಗೆ ಏನಂದರೆ ವೆನ್ ಯು ಕಮ್ ಇನ್ ಮತ್ತು ನಿಮ್ಗೆ ಅವರಿಗೂ ಅದೇ, ಅವರಿಗೂ ಒಂದು ಹೊಸ ಲೈಫೇ ಅದು. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಲೈಫ್. ನಾನು ಹೇಳಿದಲ್ಲ, ಅಲ್ಲಿ ಬಂದಾಗ ಇಷ್ಟು ಜನ ನಮ್ಮನ್ನು ಪ್ರೀತಿ ಮಾಡೋರಿದ್ದಾರೆ ಅಂತ ಯಾರು ಅದು ಆ ಮುಖವನ್ನು ನೋಡೇ ಇರುವುದಿಲ್ಲ, ಅವ್ರು ಯಾರೋ ಬಂದು ಮಾತಾಡ್ಕೊಂಡು ಹೋಗ್ತಾರೆ ಹಾಗೆ. ಅದು ಕನ್ವಿನ್ಸ್ ಆದಾಗ ಸ್ಟ್ರೇಟ್ ಅವೇ ಅವಳ ಲಕ್ಕಿಲಿ ಒಪ್ಕೊಂಡ್ಲು. ಸೊ ಆಗೆಲ್ಲ ಬಹುಶಃ ಫೋನ್ ಇರ್ಲಿಲ್ಲ, ಅಥವಾ ಫೋನ್ ಒಂದ್ ಸೈಡ್ ಇದ್ರೆ ಇನ್ನೊಂದ್ ಸೈಡ್ ಇರ್ತಿರ್ಲಿಲ್ಲ. ಸೊ ಆಗೆಲ್ಲ ಕಮ್ಯುನಿಕೇಶನ್ ಹೇಗಿತ್ತು ನಿಮ್ಮದು? ಅದು ಇನ್ನೊಂದು ಸ್ಟೋರಿ. STD ಬೂತ್, ಆವಾಗ STD ಬೂತಲ್ಲೂ ನೀವು ಬರ್ದಿಟ್ಟು ಬರಬೇಕು, ಬುಕ್ಕಿಂಗ್ ಮಾಡಿ ಬರಬೇಕು. ನಂಗೆ ನನ್ನ ಹೆಸರಲ್ಲಿ ನಾವು ಹೋಗಿ ಸಂಜೆ ಹೊತ್ತಿಗೆ ಫ್ರೀ ಆಗೋದು, ಅಲ್ಲಿ ಹೋಗಿ ಬರ್ದಿಟ್ರೆ ಕೆಲವೊಮ್ಮೆ 80ನೇ ನಂಬರ್, 82ನೇ ನಂಬರ್ ಹೀಗೆಲ್ಲ ಇರ್ತದೆ. ನಾನು ಕಲಾಯಿಕುಂಡದಲ್ಲಿ ಇರಬೇಕಾದ್ರೆ ನನ್ನ ತಂಗಿ ಅಮಿತಾ, ಅವಳ ಫಸ್ಟ್ ಮಗು ನಾನು ಅಲ್ಲಿರುವಾಗ ಅವಳು ಹುಟ್ಟಿದ್ದು ಡಿಸೆಂಬರ್ 30. ನಾವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಇದ್ದೆವು. ಆಮೇಲೆ ದಿನ ಒಂದು ರಾತ್ರಿ ಒಂದ್ಸಲ ಫೋನ್ ಮಾಡೋದಿದೆ ಮನೆಗೆ, ದಿನ ಅಂದರೆ ಯಾವಾಗ ಸಿಗ್ತದೆ ಆಗ. ಸೊ ಆ ದಿನ ನಂಗೆ ಗೊತ್ತಿತ್ತು ಅವಳ ಡೆಲಿವರಿ ಆಗೋ ಟೈಮ್ ಅದು. ಸೊ ನಾನು ಆಲ್ಮೋಸ್ಟ್ ಫ್ರೀಕ್ವೆಂಟ್ಲಿ ಮಾಡ್ತಿದ್ದೆ. ಹೋಗಿ ಅದೇ ಬರ್ದು ಬಂದೆ, 80 ಎಷ್ಟೋ ನಂಬರ್ ಕಾಯಬೇಕು. ಆಮೇಲೆ ಹೊರಗೆ ಆ ಚಳಿಗೆ, ಡಿಸೆಂಬರಲ್ಲಿ ತುಂಬ ಚಳಿಯಲ್ಲಿ ಕಾದು ಕಡೆಗೆ ನನ್ನ ಟರ್ನ್ ಬಂದಾಗ ನಾನು ಫೋನ್ ಮಾಡಿದ್ರೆ ಖುಷಿ ನನಗೆ. ಅಂದರೆ ನಂಗೆ ಒಬ್ಳು ನೀಸ್ ಬಂದದ ಅಂತ ತಂಗಿಗೆ. ಅಲ್ಲಿ ಆ ಹಳ್ಳಿಯಲ್ಲಿ ಸ್ವೀಟ್ ತಿನ್ಸು ಅಂದ್ರೆ ಏನಿಲ್ಲ. ರಾತ್ರಿ 10 ಗಂಟೆಗೆ ನಾವು ಫೋನ್ ಮಾಡಿದ್ದು ನಾನು ಹಾಗೆ. ಆ್ಯಂಡ್ ಸೋ ಹ್ಯಾಪಿ. ಅಂದರೆ ಕಮ್ಯುನಿಕೇಷನ್ ಅಷ್ಟು ಕಷ್ಟ ಇತ್ತು. ಆಮೇಲೆ ಮೊಬೈಲ್ ಬಂದಾಗ ಮೊಬೈಲ್ ಏನೋ ಬಂತು, ನೆಟ್ವರ್ಕ್ ಮಾತ್ರ ಅಷ್ಟು ಈಗಿನಾಗಿ ಇರಲಿಲ್ಲ. ಕೆಲವೊಮ್ಮೆ ಒಂದು ಮರದ ಅಡಿಯಲ್ಲಿ ಹೀಗೆಲ್ಲ ನೆಟ್ವರ್ಕ್ ಸಿಗ್ತದೆ. ಸೊ ಸಂಜೆ ಹೊತ್ತಿಗೆ ನೀವು ನೋಡಿದ್ರೆ ಅಲ್ಲೆಲ್ಲ ಮರ ಸುತ್ತ ಬರ್ತಾ ಇರ್ತಾರೆ ಮೊಬೈಲ್ ಇಟ್ಕೊಂಡು. ಅಲ್ಲೇ ನನ್ನ ಮನೆಯಲ್ಲಿ ಒಂದು ಕಡೆ ಕಾರ್ನರಲ್ಲಿ ಒಂದು ಹೈಟಲ್ಲಿ ನೆಟ್ವರ್ಕ್ ಬರ್ತಿತ್ತು. ಆ ಮೊಬೈಲನ್ನು ಕಟ್ಟಿ ಅಲ್ಲಿ ಇಟ್ಟಿದ್ದೆವು, ಅದಕ್ಕೆ ಇಯರ್ಫೋನ್ ತಾಗಿಸಿ ಇಟ್ಟಿದ್ದು. ಕಾಲ್ ಬಂದ್ರೆ ಅದು ಅಲ್ಲೇ ಫೋನಲ್ಲೇ ಇರಬೇಕು, ನೀವು ಹಾಗೆ ಮಾತಾಡ್ತಿದ್ದೆ. ದಿಸ್ ವಾಸ್ ಕೈಂಡ್ ಆಫ್ ಇದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ನಾವೆಲ್ಲ ಮರ್ತು ಬಿಟ್ಟಂತಹ ಒಂದು ವಿಷಯ, ಅದು ರೈಟಿಂಗ್. ನಾನು ಲೆಟರ್ ಬರೀತಿದ್ದೆ.
ನನ್ನ ತಂಗಿಯಂದ್ರಿಗೆ ಬಹಳ ಇಷ್ಟ ಅದು ಆ ಲೆಟರ್ ಬರೆಯೋದು. ಸೊ ನಾನು ಪ್ರತಿ ವಾರ ಒಂದು ಲೆಟರ್ ಬರೆದಿದ್ದೆ. ಅದೆಲ್ಲ ಈಗಲೂ ಇಟ್ಕೊಂಡಿರಬಹುದು, ಅವ್ರು ಇಟ್ಕೊಂಡಿದ್ದಾರೆ. ಫೋನ್ ಎಲ್ಲ ಅದು ಹೇಗೆ ಉಳಿತದೆ. ಇದು ಇದೆ. ಆವಾಗ ನಾನು ಕೆಲವೊಮ್ಮೆ ಫನ್ನಿ ಇದು ಸರ್ಟಿಫಿಕೇಟ್ಸ್ ಕಳಿಸೋದು ಸುಮ್ಮನೆ ಏನಾರು ಮಾಡಿ. ನನ್ನೊಬ್ಬ ಫ್ರೆಂಡ್ ಲಂಡನ್ ಅಲ್ಲಿದ್ದ, ನನ್ನ ಫ್ರೆಂಡಿನ ಫ್ರೆಂಡ್. ಅವನ ಇಂಗ್ಲಿಷ್ ತುಂಬಾ ಒಳ್ಳೆ ಇಂಗ್ಲಿಷ್, ಅವನು ಬರೀತಿದ್ದ. ಅಲ್ಲಿಂದ ನನಗೆ ಆಕ್ಚುಲಿ ಇಂಗ್ಲಿಷ್ ಪಿಕಪ್ ಆಗಿದೆ ಅವನ ಇದರಿಂದಾಗಿ. ಬರೆಯೋದು, ಆ ಬರೆಯೋದಿದೆಯಲ್ಲ, ಆಮೇಲೆ ಅವರ ಪತ್ರಕ್ಕಾಗಿ ಕಾಯೋದು, ಅದು ಸೋಲ್ಜರ್ನ ಲೈಫಲ್ಲಿ ಅದು ಈಗ ಅದು ಕಡಿಮೆ ಆಗಿದೆ. ಬಟ್ ಆವಾಗ ಪತ್ರಕ್ಕಾಗಿ ಕಾಯುವ ಇದೆಯಲ್ಲ, ಮತ್ತೆ ನನಗೆ ಪತ್ರ ಇದೆ ಅಂತ ಯಾರದೇ ಆಗಲಿ, ಅದು ಬೇಕಾದ್ರೆ ಒಂದು ಕಾರ್ಡೇ ಆಗಲಿ ಎಂಥದೇ ಆಗಲಿ, ಬಟ್ ಯಾರ್ದೊಂದು ಬಂತು ಅಂತ ಆದ್ಮೇಲೆ ಭಾಳ ಖುಷಿ. ಯಾರಿಗೆ ಸಿಗ್ಲಿಲ್ವೋ ಅವನಿಗೆ ತುಂಬ ದುಃಖ. ಅದು ಹೇಗಿರ್ತಿತ್ತಂದರೆ, ಒಬ್ಬ ಆರ್ಡರ್ಲಿ ಇರ್ತಿದ್ದ, ಅದಕ್ಕಾಗಿ ಅವನು ಹೋಗಿ ಎಲ್ಲ ಪತ್ರಗಳನ್ನು ಒಟ್ಟು ಮಾಡ್ಕೊಂಡು ಒಂದು ಡಬ್ಬಿಯಲ್ಲಿ ಹೀಗೆ ತರೋದು, ಅವನು ಬ್ಯಾಗಲ್ಲಿ ಅಲ್ಲಿ ತಂದು ಸುರಿತಿದ್ದ ಹೀಗೆ. ಅಷ್ಟು ಇದರಲ್ಲಿ ಒಂದು ಸಿಗುವಾಗ ಒಂದು ಮೊಮೆಂಟ್, ಯಾರು ಸಿಗ್ತಾರಲ್ಲ ಅವ್ರಿಗೆ ಎತ್ಕೊಂಡು ಓಡುದು. ಸೀನ್ ಅದು ಕೆಲವು ಮೂವೀಸ್ ಅದು ನಿಜವಾಗ್ಲೂ ಆಗ್ತಿತ್ತು ನಮ್ಗೆ ಅದು. ಆಮೇಲೆ ನಮ್ಮ ಬಿಲೆಟ್ಸ್ ಅಲ್ಲಿ ನಾವು ಬ್ಯಾಚುಲರ್ಸ್ ಆಗಿರುವಾಗ ಅಲ್ಲಿಯ ಲೈಫ್ ಇದೆಲ್ಲ ಮಿಸ್ ಮಾಡ್ಕೊಳ್ತೇನೆ ನಾನು ಇವಾಗ. ಸೊ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಇನ್ನೂ ಸಾಕಷ್ಟು ಮಾತನಾಡಲಿಕ್ಕಿದೆ. ಇನ್ನೊಂದು ವಿಶೇಷತೆ ಏನಂತಂದರೆ, ಕಾರ್ಗಿಲ್ ಯುದ್ಧ ಆಗುವಾಗ ಕೂಡ ಇವರು ಏರ್ಫೋರ್ಸಲ್ಲಿ ಇದ್ದರು. ಸೊ ಅಶೋಕ್ ಅವರು ಆಗ ಹೇಗಿದ್ರು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿರಾಮದ ಬಳಿಕ ವೀರ ಯೋಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಅಶೋಕ್ ಕೋಟ್ಯಾನ್ ಅವರು. ಬನ್ನಿ, ಅವರ ಜೊತೆ ಬಾಕಿ ಉಳಿದಂತಹ ಇನ್ನಷ್ಟು ಅವರ ಕತೆಗಳಂತಲೇ ಹೇಳ್ಬೋದು, ಆ ಕತೆಗಳನ್ನೆಲ್ಲ ಕೇಳೋಣ ಬನ್ನಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಕಾರ್ಗಿಲ್ ವಾರ್. ನಮಗೆ ಬಹುಶಃ ಕಾರ್ಗಿಲ್ ಅಂತ ಈಗ ಹೇಳುವಾಗ ಒಂದು ಎಲ್ಲರೂ ಸಹ ಕ್ಯೂರಿಯಸ್ ಆಗಿ ಕೇಳ್ತಾರೆ. ಬಟ್ ಆ ಮೂಮೆಂಟಲ್ಲಿ ನೀವು ಅದರಲ್ಲಿ, ಆ ಟೈಮಲ್ಲಿ ನೀವು ಅಲ್ಲಿದ್ರಿ, ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಸೊ ಆ ಮೂಮೆಂಟ್ ಅಥವಾ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದಕ್ಕೆ ಮೇ ಬಿ ಅದು ನಿಮಗೆ ಗೊತ್ತಾಗುವಾಗ, ಈಗ ವಾರ್ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾಗುವಾಗ, ಸೊ ಹಾಗೆಲ್ಲ ಅದೆಲ್ಲ ಹೇಗೆ? ಕಾರ್ಗಿಲ್ ಯುದ್ಧ ನಡೆದಾಗ ರಾಜಸ್ಥಾನಿನ ಜೋಧ್ಪುರಲ್ಲಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ ಬೇಸ್ ಅದು. ನಾನು ಕೆಲಸ ಮಾಡ್ತಾ ಇದ್ದಿದ್ದು ಆವಾಗ MiG-27 ಏರ್ಕ್ರಾಫ್ಟಲ್ಲಿ. MiG-27 ಏರ್ಕ್ರಾಫ್ಟ್ ರಷ್ಯನ್ ಏರ್ಕ್ರಾಫ್ಟ್ ಅದು. ಅದನ್ನು ಕಾರ್ಗಿಲ್ ಯುದ್ಧ ಆಲ್ಮೋಸ್ಟ್ ಮೇ 2 ತಾರೀಕಿಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಮುಂದೆ ಹೋಗ್ತಾ ಮೇ ನಡುವಿನ ನಂತರ ಅರೌಂಡ್ 14th 15 ನಂತರ ನಮ್ಮ ಸೈನಿಕರು 80 ಡಿಗ್ರಿ ಎಲಿವೇಶನಲ್ಲಿ ಅವ್ರ ಮೇಲೆ ಹತ್ತಬೇಕಾಗಿತ್ತು, ಆ ಪಾಕಿಸ್ತಾನಿ ಸೋಲ್ಜರ್ಸನ್ನು ಮಣಿಸಬೇಕಾದ್ರೆ. ಈ ಹತ್ತುವಾಗ ಅವರಿಗೆ ಈಸಿ ಟಾರ್ಗೆಟ್ ಆಗ್ತಿದ್ರು ಮೇಲಿಂದ, ಅವ್ರು ಸುಮ್ಮನೆ ಫೈರ್ ಮಾಡ್ತಿದ್ರು. ಈಗ ಡೆಲ್ಲಿಯಲ್ಲಿ ಚಿಂತನ ಮಂಥನ ನಡೆದು ಅಲ್ಲೊಂದು ವಾರ್ ರೂಮಲ್ಲಿ ಅವ್ರು ಡಿಸಿಷನ್ ತಗೊಳ್ತಾರೆ, ಇಲ್ಲ ಈಗ ನಮಗೆ ಏರ್ಫೋರ್ಸ್ ಕೂಡ ಹೆಲ್ಪ್ ಬೇಕು, ಇದು ಮಿಲಿಟರಿ ಸಾಕಾಗುತ್ತೆ, ನಾವು ಅಲ್ಲ ನಮಗೆ ಹತ್ಲಿ ಬಿಡ್ತಾ ಇಲ್ಲ. ಹಾಗಾಗಿ ಏರ್ಫೋರ್ಸ್ ಹೆಲ್ಪ್ ಬೇಕು ಅಂದಾಗ ಏರ್ಫೋರ್ಸ್ ರೆಡಿ ಆಗ್ತದೆ. ಏರ್ಫೋರ್ಸಿಂದ ಮೇಲೆ ಏನು ಬಂಕರ್ಸ್ ಇತ್ತು ಮೇಲೆ ಅಲ್ಲೆಲ್ಲ ಬಾಂಬಿಂಗ್ ಮಾಡ್ಕೊಂಡು ಹೋಗೋದು, ಕಾರ್ಪೆಟ್ ಬಾಂಬಿಂಗ್, ಮಿಸೈಲ್ ಬಾಂಬಿಂಗ್ ಆ್ಯಂಡ್ ಬೇರೆ ಬೇರೆ. ನನಗೆ ಆ ದಿನ ಸಂಜೆ 6 ಗಂಟೆ ಹೊತ್ತಿಗೆ ಸೈರನ್ ಆಗ್ತದೆ. ಇದರಲ್ಲಿ ಸೈರನ್ ಆದಾಗ 2 kinds ಆಫ್ ಸೈರನ್. ಒಂದು ಆ್ಯಕ್ಟಿವ್ ಏರ್ ಡಿಫೆನ್ಸ್ ಅಂತ ಹೇಳ್ತೇವೆ ನಾವು, ಇನ್ನೊಂದು PAD ಪ್ಯಾಸಿವ್ ಏರ್ ಡಿಫೆನ್ಸ್. ಅದರಲ್ಲಿ ಪ್ರಾಕ್ಟೀಸ್ ಅದು PAD ಅಂದರೆ. ಇದು ಆ್ಯಕ್ಟಿವ್ ಆಗಿ ಸೈರನ್ ಇತ್ತು. ನಾವು ಸೈರನ್ ಆದ ಕೂಡಲೇ ನಾವು ಎಲ್ಲ ಬಿಟ್ಟು ಅಲರ್ಟ್ ಅಲ್ಲಿ ಹೋಗ್ತೇವೆ ಸೀದಾ ಕೆಲಸಕ್ಕೆ, ಅದು ಎಂಥ ಕೆಲಸ ಇದ್ರೂ ಬಿಟ್ಟು ಹೋಗ್ತೇವೆ. ನಾವು ಬಂದು ಸೇರ್ಕೊಂಡ್ರೆ ಸಂಜೆ ಅರೌಂಡ್ 6-7 ಗಂಟೆ. ಕಮಾಂಡ್ ಆಫೀಸರ್ ಬಂದವರು ಹೇಳಿದರು, ದೇರ್ಸ್ ಎ ವಾರ್ ಲೈಕ್ ಸಿಚುವೇಶನ್, ನಮಗೆ 13 ಏರ್ಕ್ರಾಫ್ಟನ್ನು ರೆಡಿ ಮಾಡಿ ಕೊಡಲಿಕ್ಕಿದೆ ಇದಕ್ಕೆ. ನಾಳೆ ಬೆಳಿಗ್ಗೆ ಬೆಳಗಿನ ಜಾವ ಅಂದರೆ ಬೆಳಿಗ್ಗೆ ನಮಗೆ ಈ ಏರ್ಕ್ರಾಫ್ಟ್ ರೆಡಿ ಇದೆ ಅಂತೇಳಿ ವಾರ್ ರೂಮಿಗೆ ತಿಳಿಸ್ಬೇಕಾಗಿದೆ. ಸೊ ಈಗಲೇ ಸ್ಟಾರ್ಟ್ ಮಾಡಬೇಕು ನಾವು. ನಾರ್ಮಲಿ ಏನಾಗ್ತದೆ, ಏರ್ಕ್ರಾಫ್ಟನ್ನು ನಾವು ಹ್ಯಾಂಗರ್ಸಲ್ಲಿ ಇಟ್ಟಿರ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅದರ ಒಳಗೆ ಪಾರ್ಕ್ ಮಾಡಿ ಇಟ್ಟಿರ್ತೀವಿ. ವಾರ್ ಲೈಕ್ ಸಿಚುವೇಶನ್ ಬಂದ್ಕೊಳ್ಳಿ ಇದನ್ನು ಪೆನ್ಸಿಗೆ ತಗೊಂಡೋಗ್ತೀವಿ. ಸೊ ಅಲ್ಲಿ ಶುರು ಮಾಡಿದ್ದೆವು ಅದನ್ನು ಮೂವ್ ಮಾಡಲಿಕ್ಕೆ. ಅದೆಲ್ಲ ನಮ್ಮ ಮೇನ್ಲಿ MiG-27ನಲ್ಲಿ ಬೇರೆ ಬೇರೆ ಸ್ಟೇಷನ್ಸ್ ಇರ್ತದೆ. ಅದರಲ್ಲಿ ಮಿಸೈಲ್ ಫಿಟ್ ಮಾಡ್ತಾರೆ, ಬಾಂಬ್ ಫಿಟ್ ಮಾಡ್ತಾರೆ, ಗನ್ ಫಿಟ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಮಿಸೈಲ್ ಫಿಟ್ ಮಾಡಲಿಕ್ಕಂತ ಒಂದು
ಮೆಷಿನ್ ಇರ್ತದೆ, ಅದು ಟ್ರಾಲಿ, ಅದು ಹೈಡ್ರಾಲಿಕ್ಲಿ ಆಪರೇಟೆಡ್. ಅದು ಹೈಡ್ರಾಲಿಕ್ ನೀವು ತಿರುಗಿಸಿದರೆ ಈಸಿಲಿ ಮಿಸೈಲನ್ನು ಎತ್ತಿ ಅದಕ್ಕೆ ಫಿಟ್ ಮಾಡ್ಬೋದು. ನಮ್ಮ ಸ್ಕ್ವಾಡ್ರನಲ್ಲಿ ಬರೀ 2 ಇತ್ತು. ಆಗ ಕಮಾಂಡಿಂಗ್ ಆಫೀಸರ್ ಹೇಳಿದ್ರು ನಮ್ಮಲ್ಲಿ ಬರೀ 2 ಇರೋದು, ಆದರೆ 13 ಏರ್ಕ್ರಾಫ್ಟನ್ನು ರೆಡಿ ಮಾಡಬೇಕು, ಏನು ಮಾಡ್ಬೋದು ಅಂತ ಯೋಚಿಸಿ ಅಂತ. ನಮ್ಮ ಲೀಡರ್ ಕರೆದು ಹೇಳಿದರು ಚಲೋ, ಅಂದರೆ ಅದು ಜೋಶ್ ಇರ್ತದೆ ಹೇಳೋದು, ಚಲೋ ಉಠಾಯಕ್ಕೆ ಅಂದರೆ ಮೆಷಿನ್ ಇಲ್ಲ, ನಾವು ಎತ್ತಿ ಇಡಬೇಕು, ಆಗ ಮಾಡ್ಬೋದಂತ. ನಾವು ಮಾಡ್ತೀವಿ ಅಂತ ಎಲ್ಲ ಸ್ಟಾರ್ಟ್ ಮಾಡಿದೆವು. ವರ್ಕ್ ಶುರು ಆಯಿತು. 1000 ಪೌಂಡ್ಸಿನ ಬಾಂಬ್ಗಳದು, ಫ್ಯೂಸ್ ತೆಗ್ದಿರೋದಿಲ್ಲ, ಹಾಗೆ ಡೇಂಜರ್ ಇಲ್ಲ, ಆದರೂ ಕಾಲಿನ ಮೇಲೆ ಬಿದ್ದರೂ ವೆಯ್ಟ್ ಇರ್ತದೆ ಅಷ್ಟು. ಆದರೂ ಅದನ್ನು ಆಮೇಲೆ ಎತ್ತಿ ಅದನ್ನು ಫಿಟ್ ಮಾಡಲಿಕ್ಕೆ ಒಂದು ಅರೌಂಡ್ 3 to 4 ಮಿನಿಟ್ಸ್ ಆಗ್ತದೆ. ಅಷ್ಟೊತ್ತು ಕ್ಯಾರಿ ಮಾಡಬೇಕು. ಅದು ಯಾರಾದ್ರೂ ಒಬ್ಬ ಲೂಸ್ ಬಿಟ್ಟರು ಅದು ಬೀಳ್ತದೆ ಹಾಗೆ. ಸೊ ಹಾಗೆ ಮಾಡಿ ಬೆಳಿಗಿನ 3 ಗಂಟೆ ಜಾವ 13 ಏರ್ಕ್ರಾಫ್ಟ್ ರೆಡಿ ಮಾಡಿ ಕೊಟ್ಟೆವು. ಎಷ್ಟು ಜೋಶ್ ಇತ್ತಂದರೆ ಊಟ ಮಾಡೋದನ್ನು ಮರೆತು ಬಿಟ್ಟಿದ್ದು, ಅಂದರೆ ರಾತ್ರಿ ಊಟ ಮಾಡಿಲ್ಲ ಅಂತ ಆಮೇಲೆ ನೆನಪಾಯಿತು, ಅಷ್ಟು ಅದರಲ್ಲೇ ಇನ್ವಾಲ್ವ್ ಆಗಿದ್ದು. ನಾವು ಆ ಬಾಂಬ್ ಮೇಲೆಲ್ಲ ಬೈದು ಮುಷರಫಿಗೆ ಬೈದು ಬರೀ ನೀನು ಹಾಕಿ ಬಾ. ಸೊ ಆ ಥರ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಪಾತ್ರ ಆರಂಭವಾಯಿತು. MiG 27 ರೆಡಿ ಮಾಡಿ ಕಳಿಸಿದ್ದೆವು ಜೈಸಲ್ಮೇರ್ಗೆ ಹೋಗಿ, ಆಮೇಲೆ ಮುಂದೆ ಹೋಗಿ ಬಾಂಬಿಂಗ್ ಮಾಡಿ ವಾಪಸ್ ಬರ್ತಿತ್ತು. ಅಗೈನ್ ಫೋರ್ಸ್ ರೆಡಿ ಮಾಡಿ ಮತ್ತೆ ಹೋಗ್ತಾ ಇತ್ತು. ಸೊ ದಿಸ್ ವಾಸ್ ಹೌ ಕಾರ್ಗಿಲಲ್ಲಿ. ಮತ್ತು ನಾನು ಅದಾದ ನಂತರ ನಡುವಲ್ಲಿ ನನಗೆ ನಮ್ಮ ಕಮಾಂಡರ್ ಯಾರಿದ್ರು ಅವರ ಜೊತೆಗೆ ನಂಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು. ಅವ್ರ ಜೊತೆಗೆ ಇದ್ದೆ ನಾನು. ತುಂಬ ಸೆನ್ಸಿಟಿವ್ ಮೆಟೀರಿಯಲ್ಸ್ ಎಲ್ಲ ಬರ್ತಿತ್ತು, ಅದೆಲ್ಲ ಹೇಳ್ಕೊಳ್ಳೋವಾಗಿಲ್ಲ. ಹಾಗಾಗಿ ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಏನು ನಡೀತಾ ಇದೆ ಹೇಗೆ ಅಂತ ಬಹಳ ತುಂಬ ಹತ್ತಿರದಿಂದ ನೋಡಿದೆ ನಾನು. ಸೊ ಬಹುಶಃ ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಎಸ್ಪೆಷಲಿ ಒಂದು ಪಾಯಿಂಟ್ ಗೆದ್ದೆವು ಅಂದ ಕೂಡಲೇ ಇಲ್ಲಿ ಇನ್ನೂ ಜೋಶ್ ಜಾಸ್ತಿ, ಅದು ಗೆದ್ರಂತೆ. ಟೈಗರ್ ಇಲ್ಲಿ ಗೆದ್ದಾಗಂತೂ ಕಾರ್ಗಿಲ್ ವಾರ್ ನಮ್ಮ ಕೈಯಲ್ಲೇ ಗೆದ್ದಾಯ್ತು ಅಂತಲೇ ನಮ್ಗೆ ಗೊತ್ತಾಯ್ತು. ಅದರ ನಂತರ ಅವ್ರ ಹತ್ರ ಏನಾಗುವುದಿಲ್ಲ. ಈ ಥರ ಕಾರ್ಗಿಲ್ ಯುದ್ಧ ಸಾಗಿದೆ. ಅಷ್ಟಾಗಿಯೂ ಕಾರ್ಗಿಲ್ ಯುದ್ಧ ಒಂದು ಥರದಲ್ಲಿ ನಮಗೆ ಅಷ್ಟು ಇದು ಕೊಟ್ಟಿದೆ. ಆದರೆ ಅದರ ನಂತರ ಇಟ್ ವಾಸ್ ಅರೌಂಡ್ 99, 2002 ನಾನು ಹೇಳಿದ್ನಲ್ಲ ಮದುವೆ ಆಗಿದ್ದು. ಅಂದರೆ ಇನ್ನೂ 2 ವರ್ಷ ನಮ್ಮ ಎಲ್ಲ ಟ್ರೂಪ್ಸನ್ನು ಇಟ್ಟಿದ್ರು ಅವ್ರು ರೆಡಿ. ಅಂದರೆ ಗೊತ್ತಿಲ್ಲ ಅವ್ರು ಮತ್ತೆ ಬಂದರೆ ಅಂತ. ಹಾಗಾಗಿ ನಾವು ಅಲರ್ಟಲ್ಲೇ ಇದ್ದೆವು, ಕಂಟಿನ್ಯೂಸ್, ರಜೆ ಇಲ್ಲ, ಎಲ್ಲೂ ಹೋಗುವಾಗಿಲ್ಲ, ಎನಿ ಟೈಮ್ ಕಾಲ್ ಬರ್ಬೋದು. ಹಾಗಾಗಿ ನಾವು ಮನೆಗೆ ಬಂದರೂ ವಿ ಆರ್ ಆಲ್ವೇಸ್ ಅಲರ್ಟ್. ಮನೆಗೆ ಬಂದರೂ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂತ. ಬರ್ತಿತ್ತು ಕೂಡ ಕೆಲವೊಮ್ಮೆ ಸಮಥಿಂಗ್ ಏನಾದ್ರು ಬಂದು ಕೂಡಲೇ ರೆಡಿ ಆಗಲಿಕ್ಕೆ ಓಡಿ ಬರ್ತಿದ್ದೆವು ಪುನಃ. ಹಾಗೆ ನಡೀತಿತ್ತು. ಅದೇ ನಮಗೂ ಸೌತ್ ಇಲ್ಲಿಯ ಪಾರ್ಟಿಗೂ ನಾರ್ದರ್ನ್ ಪಾರ್ಟ್ ಭಾರತದ ಉತ್ತರ ಎಲ್ಲಿದೆ ಆ ಮನೆಯಲ್ಲಿರುವವರಿಗೂ ನಮಗೂ ಅದೇ ಡಿಫ್ರೆನ್ಸ್. ನಾವು ವಾರ್ ಕಂಡಿಲ್ಲ, ಯುದ್ಧವನ್ನು ನೋಡೇ ಅಲ್ಲ ನಾವು. ಅವರು ಪ್ರತಿಯೊಂದು ಮನೆಯಲ್ಲಿ ಒಬ್ಬರಾದ್ರೂ ಕಂಡಿದ್ದಾರೆ, ಯಾವ್ದಾದ್ರು ಒಂದು ವಾರ್, 71 ವಾರ್, ಅದು ವಾರ್, ಅಲ್ಲಿಂದ ಏನಾದ್ರು ಒಂದು ಕಂಡಿದ್ದಾರೆ, ಅವರು ಶೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಗೆ ಎಲ್ಲ ಮನೆಯಲ್ಲಿ ಒಬ್ಬ ಸೋಲ್ಜರ್ ಖಂಡಿತ ಸಿಗ್ತಾನೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯುದ್ಧದ ಮಹತ್ವ ಏನು, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ. ಆ ಸ್ವಾತಂತ್ರ್ಯನ ಕಾಯ್ಬೇಕಾದ್ರೆ ಯಾರು ಬೇಕಲ್ಲ ಅಲ್ಲಿ, ಅದಕ್ಕೆ ಅವರು. ಹಾಗಾಗಿ ಮೇಲೆಗೂ ಇಲ್ಲಿಗೂ ಡಿಫ್ರೆನ್ಸ್ ಅದು. ನೀವು ಆಗ ಕೇಳಿದ್ರಿ ಇಲ್ಲಿಂದ ಯಾಕೆ ಜನ ಹೋಗ್ತಾ ಇಲ್ಲ, ಬಹುಶಃ ಇದು ಒಂದು ಕಾರಣ. ಮೋಟಿವೇಶನ್ ಇಲ್ಲ ಅಂತ ಹೇಳಿ. ಮೋಟಿವೇಶನ್ ಇಲ್ಲ. ನಂಗೆ ಯುದ್ಧ ನಡೀತದೆ, ಯಾರೋ ಒಂದೊಬ್ರು ಇದ್ದಾರೆ ಅಲ್ಲಿ ನೋಡ್ಕೊಳ್ಳಿಕ್ಕೆ ಅಂತ ಇದ್ದಾರೆ, ನಾವೊಂದು ಖುಷಿ ಪಟ್ರೆ ಆಯ್ತು. ಬಟ್ ಇಟ್ಸ್ ನಾಟ್ ದ ವೇ. ಅಲ್ಲಿ ಹಾಗೆ ಇದಿತ್ತು. ಸೊ 2 ವರ್ಷ ಅದರ ನಂತರನೂ ವಿ ಆರ್ ಇನ್ ಅಲರ್ಟ್ ಕಂಡೀಷನ್. ಜುಲೈ 26ಕ್ಕೆ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೇವೆ ಆಕ್ಚುಲಿ ಆಗಲೇ, ಅದು 99. ಆದರೆ ನಮ್ಮ ಇಡೀ ಎನಿ ಟೈಮ್ ಏನಾಗಬಹುದು ಅಂತ ಹೇಳಿ ಟ್ರೂಪ್ಸ್ ಮಾತ್ರ ರೆಡಿನೆಸ್ ಅಲ್ಲೇ ಇದ್ರು 2 ವರ್ಷ. ಸೊ ವಿನ್ ಆದಾಗ ಅಂದ್ರೆ ಅದೇ ವಿಜಯ್ ದಿವಸ ದಿನ ನಿಮ್ಮ ಸೆಲೆಬ್ರೇಷನ್ ಹೇಗಿತ್ತು? ಯಾಕಂದ್ರೆ ನೀವೆಲ್ಲ ಅದರ ಪಾರ್ಟ್ ಆಗಿದ್ರಿ. ಸೊ ಜುಲೈ 26 ಆಕ್ಚುಲಿ ಕಂಪ್ಲೀಟ್ ಅವ್ರು ಓಡಿಸಿದ್ರು ಅಂತ ಕನ್ಫರ್ಮ್ ಆದಾಗ ನಾವು ಡಿಕ್ಲೇರ್ ಮಾಡಿದ್ವಿ. ಆಕ್ಚುಲಿ ಜುಲೈ 5 ತಾರೀಕು ನಮ್ಗೆ ಗೊತ್ತಾಯ್ತು ಎಲ್ಲ ಓಡಿಸಿ ಆಗಿದೆ, ಅವರನ್ನು ಓಡಿಸಿ ಆಗಿದೆ ಎಲ್ಲರನ್ನು. ಆಕ್ಚುಲಿ ಇದು ಯುದ್ಧವಾಗಿರ್ಲಿಲ್ಲ,
ಇದು ಮೇನ್ಲಿ ನಮ್ಮ ಜಾಗವನ್ನ ನಾವು ವಾಪಸ್ ಕ್ಯಾಪ್ಚರ್ ಮಾಡಿದ್ವಿ. ಸೊ ಯುದ್ಧ ಏನಂದ್ರೆ ನೀವು ಹೋಗೋದು ಇನ್ನೊಬ್ಬರ ಮೇಲೆ ದಂಡೆ, ಇದು ಹಾಗಲ್ಲ, ಇದು ನಮ್ಮ ಜಾಗವನ್ನು ಅವ್ರು ಕ್ಯಾಪ್ಚರ್ ಮಾಡಿ ಅದನ್ನ ವಾಪಸ್ ತಗೊಂಡಿದ್ದು ನಾವು. ಓನ್ಲಿ ಥಿಂಗ್ ಈಸ್ ಸ್ಟ್ರಾಟಜಿಕಲಿ ಅವರು ಒಳ್ಳೆಯ ಪೊಸಿಷನ್ ಅಲ್ಲಿ ನಮ್ಮನ್ನು, ಹಾಗಾಗಿ ಅಟ್ಯಾಕ್ ಮಾಡುವಾಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು. 500ಕ್ಕೂ ಹೆಚ್ಚು ಬಲಿದಾನ ಜೀವ ಕೊಟ್ಟಿದ್ದಾರೆ. 1300ಕ್ಕೂ ಹೆಚ್ಚು ಜನ ಕೈಕಾಲನ್ನ ಕಳ್ಕೊಂಡಿದ್ದಾರೆ. ಅವ್ರು ಈಗಲೂ ಜೀವಿಸ್ತಾ ಇದ್ದಾರೆ. ಸತ್ತೋದವರು ಅವರ ಮನೆಯವರು ದುಃಖದಲ್ಲಿದ್ದಾರೆ. ಬಟ್ ಈ ಕೈಕಾಲು ಕಳ್ಕೊಂಡವರು ಈಗಲೂ ದೇ ಆರ್ ಫೈಟಿಂಗ್ ವಿತ್ ದ ಲೈಫ್ ಈಗಲೂ. ಬಟ್ ಸೋಲ್ಜರ್ ಆಗಿರೋದ್ರಿಂದ ಅದರಲ್ಲೂ ಅವನು ಜಯಿಸ್ಕೊಂಡೇ ಹೋಗೋದು. ಅವನು ಒಂದು ಕಾಲಿಲ್ಲ, ಒಂದು ಕೈ ಇಲ್ಲ. ಒಂದೊಂದು ಕತೆ ನೀವು ಕಾರ್ಗಿಲಲ್ಲಿ ಕೇಳಿದರೆ, ಒಂದು 15 ಬುಲೆಟ್ ತಗೊಂಡು ತನ್ನ ಮೇಲೆ ಸುರಿಸ್ಕೊಂಡು ಕೂಡ ಯೋಗೇಂದ್ರ ಯಾದವ್ ಹೋಗಿ ಫೈರ್ ಮಾಡ್ತಾನೆ. ಅಂತ ಕತೆ, ದಂತಕಥೆಗಳು ಅದೆಲ್ಲ, ಅಂಥ ಸ್ಟೋರೀಸನ್ನು ಕೇಳ್ಕೊಂಡಿದ್ದೆ. ಇಟ್ ವಾಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಅದನ್ನು ಬರೇ ವರ್ಡ್ಸಲ್ಲಿ ವರ್ಣಿಸಲು ಆಗೋದಿಲ್ಲ, ಹಾಗೆ ಆ ಥರ ಇತ್ತು. ಸೊ ಈಗ ಅದೇ ಕಾರ್ಗಿಲ್ ಆದಮೇಲೆ ಅಂದರೆ ನಿಮಗೆ ಏನು ಹೇಳೋದು, ಈಗ ಅಲರ್ಟ್ ಅಲ್ಲಿ ಇದ್ರಿ ಅಂತ ಹೇಳಿದ್ರು, ಬಟ್ ಯಾರಿಗಾದ್ರೂ ಒಂದು ಸಣ್ಣ ಹೆದರಿಕೆ ಆಗಿರಬಹುದು, ಅಥವಾ ನಿಮಗೆ ಅಂಥದ್ದೇನಾದ್ರೂ ಯಾವತ್ತಾದ್ರೂ ಅನಿಸಿದ್ಯಾ, ಯಾಕೆ ಬಂದೆ ನಾನು ಯಾವತ್ತಾದ್ರೂ 20 years ಆಫ್ ಸರ್ವಿಸ್ ಅಲ್ಲಿ ಬೇಡ ಇತ್ತು ನಂಗೆ ಇದು, ಅಂದ್ರೆ ಈಗ ವಾರ್ ಹೇಳಿದ ಕೂಡಲೇ ಮನೆ ನೆನಪಾಗಿದ್ದಿರಬಹುದು, ಮನೇಲಿರುವವ್ರು ನೆನಪಾಗಿದ್ದಿರಬಹುದು, ಸೊ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಏನಂದ್ರೆ, ಎಲ್ಲ ಸೋಲ್ಜರು ದೇ ಗೋ ಥ್ರೂ ದಿಸ್ ಫೇಸ್. ನಮ್ಮ ಮನೆಯವರಲ್ಲಿ ಏನಾದ್ರು ಕಷ್ಟ ಆದಾಗ ಅದಲ್ಲ, ಅಲ್ಲಿದು ನಮ್ಮ ಕಷ್ಟ ನಾವು ಹೇಗಾದ್ರೂ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಮನೆಯಲ್ಲಿ ಏನಾದ್ರು ಕಷ್ಟ ಬಂದಾಗ ನಾನು ಇಲ್ಲ ಅಲ್ಲ, ಅದೇ ಕೇಳ್ಬೇಕಂತಿದ್ದೆ. ಕಷ್ಟ ಕೂಡ ಹಾಗೆ ನೀವು ಆಗ ಹೇಳಿದ್ರಿ ನಿಮ್ಮ ನೀಸ್ ಹುಟ್ಟಿದ್ರು ಅಂತ, ಸೊ ಅಂತ ಸ್ಪೆಷಲ್ ಮೂಮೆಂಟ್ಸ್ ಅಲ್ಲೂ ಕೂಡ ನೀವು ಇರುವುದಿಲ್ಲ. ಸೊ ಅದು ಆಗ ಹೇಗೆ ನಿಮ್ಗೆ? ಆಗ ತುಂಬಾ ಅಂತ ಇದ್ರಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಮನೆ. ನೋಡಿ, ಇಡೀ ವರ್ಷದಲ್ಲಿ ಎಷ್ಟೊಂದು ಹಬ್ಬಗಳು ನಮ್ಗೆ ಹಾರ್ಡ್ಲಿ ಒಂದು ಹಬ್ಬ ಯಾವ್ದಾದ್ರು. ಸೊ ನಾನು ಡಿಸೈಡ್ ಮಾಡಿ ದೀಪಾವಳಿಗೆ ಬರ್ತಾ ಇದ್ದೆ. ಬಟ್ ಉಳಿದೆಲ್ಲ ಹಬ್ಬಗಳು ನಂಗೆ ಯಾವುದೂ ಇಲ್ಲ. ಅಲ್ಲೇ ಇದ್ಕೊಂಡು ಇವ್ರ ಹತ್ರ ಅಂದ್ರೆ ಆಗ ಏನು ಫೋನ್ ಇಲ್ಲ, ಮಾತಾಡ್ಲಿಕ್ಕಿಲ್ಲ. ಇವಾಗ ಕೂಡ ಇವತ್ತು ಹಾಕಿದ್ರೆ ನಾಳೆಗೆ ಬರುದಿಲ್ಲ ಎಷ್ಟು ದಿನ. ಆದ್ರೆ ಆ ಹಬ್ಬಗಳನ್ನ ಅಲ್ಲಿಯ ನಮ್ಮ ಸೋಲ್ಜರ್ಸ್ ಒಟ್ಟಿಗೆ ನಾವು ಆಚರಿಸ್ತಿದ್ದೇವೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಸಮಾಧಾನ. ಆದ್ರೂ ಎಲ್ಲೋ ಒಂದು ಕಡೆ ಎಷ್ಟು ಬೇಕಾದ್ರೆ ನಾನು ಹೇಳಲಿ, ಒಂದು ಕಡೆ ಅದು ಯಾವಾಗ್ಲೂ ಇರ್ತಿತ್ತು. ನಮ್ಮ ಮನೆಯವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬೇಕಾದಾಗ ನನ್ನ ನೆಸೆಸಿಟಿ ಇದ್ದಾಗ ನಾನಿಲ್ಲ. ಹಾಗಾಗಿ 20 ವರ್ಷ ಆದ್ಮೇಲೆ ಖಂಡಿತ ಡಿಸೈಡ್ ಮಾಡಿದೆ, ಇನ್ನು ನಮ್ಮ ಮನೆಯವರೊಟ್ಟಿಗೆ ನಾನು ಇರಬೇಕು ಅಂತ. ಹಾಗಾಗಿ ವಾಪಸ್ ಬಂದಿದ್ದೆ. ಸೊ ವಾಪಸ್ ಬರುವಾಗ ಹೇಗಿತ್ತು? ನೀವು ಅಲ್ಲಿ ಆವಾಗ ಎಲ್ಲಿದ್ರಿ, ಅಂದ್ರೆ 20th year ಅಲ್ಲಿ, ಅಥವಾ ಆವಾಗ ಎಲ್ಲಿದ್ರಿ? ಎಂಡ್ ಅಲ್ಲಿ ನಾನು ಲಾಸ್ಟ್ ಪೋಸ್ಟಿಂಗ್ಗೆ ಮೊದಲು ಹಶಿಮರ ಅನ್ನೋ ಒಂದು ಜಾಗದಲ್ಲಿ, ಭೂಟಾನ್ ದೇಶದ ಪಕ್ಕದಲ್ಲಿದೆ. ನೀವು ಅಂದ್ರೆ ಒಂದು 18 ಕಿಲೋಮೀಟರ್ ಅಷ್ಟೇ. ಆ ದೇಶಕ್ಕೂ ಹೋಗಿ ಬರ್ಬೋದು ಅಂತ ಬ್ಯೂಟಿಫುಲ್ ಪ್ಲೇಸ್ ಅದು, ಹಶಿಮರದಲ್ಲಿ. ಅಲ್ಲಿಂದ ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಲಾಸ್ಟ್ ಲೆಗ್ ಅಲ್ಲಿ. ನಾನು ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ಹಾಗಾಗಿ ಅಲ್ಲಿಗೆ ಹಾಕಿದ್ರು ಲಾಜಿಸ್ಟಿಕ್. ಅಲ್ಲಿದು ಎಕ್ಸ್ಪೀರಿಯನ್ಸ್ ಅದು ಬೇರೆ. ಅಲ್ಲಿ ಏನಾಗ್ತಿತ್ತು ಅಂದರೆ, ನಮಗೆ ಲಾಜಿಸ್ಟಿಕ್ಸ್ ಐಟಮನ್ನು ಪ್ರತಿಯೊಂದು ಏರ್ ಬೇಸಿಗೆ ಕೊಡ್ತಾ ಬರಬೇಕಿತ್ತು. ನನಗೆ ಒಂದು ಸಲ ಜಮ್ಮುಗೆ ಹಾಕಿಬಿಟ್ರು. ದೀಪಾವಳಿ 3 ದಿನದಲ್ಲಿದೆ, ಅಲ್ಲ 5 ದಿನದಲ್ಲಿ ದೀಪಾವಳಿ. ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ, ನನ್ನನ್ನು ಕಳಿಸಿಬಿಟ್ರು ಅದಕ್ಕೆ. ನನ್ನ ಡ್ರೈವರ್ ರಜಾಕ್ ಅಂತ, ಮುಸ್ಲಿಂ. ನಾನು ರಜಾಕಿಗೆ ಹೇಳಿದೆ, ರಜಾಕ್ ದೀಪಾವಳಿ ಬರ್ತಾ ಇದೆ, ರಜಾಕ್ ಜಮ್ಮುಗೆ ಕಳಿಸ್ತಾ ಇದ್ದಾರೆ, ನೀನು ಬರೋದು ಯಾವಾಗ? ಏನೋ ದೀಪಾವಳಿ ಮಿಸ್ ಆಗ್ತದೆ, ನಿಂಗೆ ದೀಪಾವಳಿ ದಿನ ನಾನು ಮನೆ ಮುಟ್ಟಿಸ್ತೇನೆ ಅಂತ ಒಂದು ವಾದ. ಹೊರಟೆವು. ಒಂದು ಕಡೆ ಇದು ನಮ್ಮ ಟ್ರಕ್ಕಲ್ಲಿ, ಅದು ಬೈ ರೋಡ್ ಹೋಗಿ ಕೊಡ್ತಾ ಹೋಗ್ಬೇಕು ನಮಗೆ. ಅದು ಲಾಜಿಸ್ಟಿಕ್ ಐಟಮ್ಸ್ ಇರ್ತದೆ. ಚಂಡೀಗಢ ಅದು ಇದೆಲ್ಲ ಮುಗಿಸೋಣ ಅಂದ್ರೆ ವೆರಿ ಟೆಡಿಯಸ್, ತುಂಬ ಕಷ್ಟವಾದ ಜರ್ನಿ ಅದು. 24 ಗಂಟೆ ನೀವು ಇದರಲ್ಲೇ ಟ್ರಕ್ಕಲ್ಲೇ ಕೂತ್ಕೊಂಡಿರ್ಬೇಕು. ಒಂದು ಕಡೆ ಹಾಳಾಯಿತು, ಅದನ್ನು ರಿಪೇರಿ ಮಾಡಿದ ಅವನೇ ಕೂತು ಹಾಗೆ ಹೀಗೆ ಮಾಡಿ. ಅಂದರೆ ಅವನು ಒಂದೇ ನೋಡಿ, ನಾವು ಇಲ್ಲಿ ಕಮ್ಯುನಿಟಿ ಮುಸ್ಲಿಮ್ ಅದು ಇದು ಅಂತ ಜಗಳ, ಅಲ್ಲಿ ನನ್ನನ್ನು ದೀಪಾವಳಿಗೆ ಮನೆ ಮುಟ್ಟಿಸ್ಬೇಕು ಅಂತ ರಜಾಕ್ ಒಂದು ಕಡೆಯಲ್ಲಿ ಅವನಿಗೆ ಜೋರು ಹೊಟ್ಟೆ ನೋವು. ಡ್ರೈವ್ ಮಾಡಿ ಒಂಥರ ಹೊಟ್ಟೆ ಹಿಡಿದಾಗ ಆಗಿತ್ತು. ರೆಸ್ಟ್ ಬೇಕೇ, ಆದರೂ ಮಾಡಲಿಲ್ಲ ಅವನು. ಇಲ್ಲ ನಾವು ಬರೋದೇ ಅಂತ ವಾಪಸ್. ನಂಗೆ ದೀಪಾವಳಿ ಮುಟ್ಟಿಸಿದ. ಅಂಥದ್ದೆಲ್ಲ ಕೇಳುವಾಗಲೇ ನಮಗೆ ಫುಲ್ ಒಂದು ರೋಮಾಂಚನ ಆಗ್ತದೆ. ಸೊ ಬಹುಶಃ ಇಲ್ಲಿ ಎಷ್ಟೇ ಜನ ಗಲಾಟೆ ಮಾಡಿ ಅಂಥದ್ದೇ ಮಾಡಲಿ, ಬಟ್ ಅದೊಂದು ಅಲ್ಲಿ ನೀವೆಲ್ಲ ಒಟ್ಟಿಗೆ ಅಲ್ಲಿ ಇರುವಾಗ ನಾವು ನೋಡ್ಕೊಳ್ಳೋದು. ನನ್ನ ಕ್ಲೋಸ್ ಫ್ರೆಂಡ್ ಸಲೀಮ್ ಅನ್ನೋನು
ನಿಮ್ಗೆ ಎಲ್ಲರಿಗೂ ಮೋಸ್ಟ್ಲಿ ಫಸ್ಟ್ ಇಂಡಿಯಾ ಅಂತ ಬರ್ತದೆ, ಬಟ್ ಇಲ್ಲಿ ಆಗುವಾಗ ಅದು ಯಾರು ಅದಕ್ಕೆ ಬೆಲೆ ಕೊಡುದಿಲ್ಲ ಅಂತ ಅನ್ನಿಸಬಹುದು. ಸಲೀಂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಶುಕ್ರವಾರ ದಿನ ಅವ್ರಿಗೆ ನಮಾಜ್ ಹೋಗ್ಲೇಬೇಕು. ಅವನು ಒಳ್ಳೆ ಭಕ್ತ, ಅವನು ಖಂಡಿತ ನಮಾಜ್ ಮಾಡೋನು. ಆದ್ರೆ ಶುಕ್ರವಾರ ದಿನ ಒಂದಿನ ನಾನೇ ಕೇಳಿದೆ, ಸಲೀಂ ನಮಾಜ್ ಮಾಡ್ಲಿಕ್ಕಿಲ್ವಾ? ದೇವರಿಗೆ ಗೊತ್ತು ಮೊದ್ಲು ಇದ್ದು ಅಂತ. ಏರ್ಕ್ರಾಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದು ಮುಗಿಸಿ ಆಮೇಲೆ ದೇವರಿಗೂ ಗೊತ್ತು ಅಂತ ಅದು ಒಂದೇ ವರ್ಡ್ ಹೇಳ, ಇಷ್ಟು ಟಚಿಂಗ್ ವರ್ಡ್ ಅದು ಅಂತ ಎಲ್ರಿಗೆ ಗೊತ್ತಾಗ್ಬೇಕು. ಆಮೇಲೆ ನಾನು ಹೇಳೋದು, ನಾ ಯಾಕೆ ಹೇಳ್ತಿದ್ದೇನೆಂದ್ರೆ, ಸೈನಿಕ ಒಬ್ಬ ಅಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ, ಅವನು ಸಂಬಳಕ್ಕಾಗಿ ಮಾಡ್ತಾ ಇಲ್ಲ, ತನ್ನ ಪ್ರೆಸ್ಟೀಜಿಗೋಸ್ಕರ ಮಾಡ್ತಾ ಇಲ್ಲ, ತನಗೇನೋ ಸಿಗುತ್ತೆ ಅಂತಲೂ ಮಾಡ್ತಾ ಇಲ್ಲ. ಒಂದೇ ಒಂದು ಕಾರಣ, ನನ್ನನ್ನು ನಂಬಿಕೊಂಡು ಹಿಂದೆ ನನ್ನ ದೇಶವಾಸಿಗಳಿದ್ದಾರೆ, ಅದು ಒಂದೇ. ಅದರ್ವೈಸ್ ಬಹುಶಃ ಸೋಲ್ಜರ್ಸಿಗೆಲ್ಲ ಫ್ಯಾಮಿಲಿ ಮತ್ತೆ ಈ ದೇಶ ಅನ್ನೋದ್ರೊಟ್ಟಿಗೆ ಫ್ಯಾಮಿಲಿ ಬರ್ತದೆ ಹೊರತು ಫ್ಯಾಮಿಲಿ ಅನ್ನೋದನ್ನ ಅವ್ರು ಫಸ್ಟ್ ಪ್ರಯಾರಿಟಿ ತಗೊಳ್ಳೋದಿಲ್ಲ. ಫಸ್ಟ್ ಈಸ್ ದೇಶ. ನಾನೇ ಒಂದ್ಸಲ ಒಂದು ಯಾವುದೋ ಇದರಲ್ಲಿ ಮನೆಯಲ್ಲಿ ಮಗು ಜ್ವರದಲ್ಲಿ ಹಪಾಪಿಸ್ತಾ ಇದೆ, ನೀನು ಕರ್ಕೊಂಡು ಹೋಗು ಅಂತೇಳಿ ನನ್ನ ಅಂದರೆ ಇಲ್ಲಿ ಬೇಕೇ ನಮಗೆ ಏರ್ಕ್ರಾಫ್ಟ್ ನನಗೆ ರೆಡಿ ಮಾಡಲೇಬೇಕಿತ್ತು, ನೀನೇ ಮಾಡು ಅಂದ್ರೆ ಮಾಡ್ತಿದ್ಲಿ ಇವಳು ಪಾಪ. ಅಡ್ಜಸ್ಟ್ ಆಗಿದ್ರು, ಬಟ್ ಅವಳಿಗೆ ಗೊತ್ತು, ಅವರು ಅಡ್ಜಸ್ಟ್ ಆಗಿರ್ತಾರೆ. ಇಟ್ಸ್ ಈ ಏರ್ಫೋರ್ಸ್ ಮತ್ತು ಸೈನಿಕರ ಬಾಳಲ್ಲಿ ಅವರೆಷ್ಟು ಮಹತ್ವ ಇದೆಯೋ, ನೀವೆಷ್ಟು ಮಹತ್ವ ಸೈನಿಕರಿಗೆ ಕೊಡ್ತೀರೋ ಇಲ್ಲಿ, ನಾವು ಅಷ್ಟೇ ಮಹತ್ವ ನಮ್ಮ ಫ್ಯಾಮಿಲಿ ಕೊಡಿ. ಯಾಕಂದ್ರೆ ದೇ ಸಫರ್ ಮೋರ್, ಅವರು ನಮ್ಮಿಂದಾಗಿ ಸಫರ್ ಜಾಸ್ತಿ ಆಗ್ತಾರೆ. ತಮ್ಮ ಮನೆಯವರನ್ನ ಬಿಟ್ಟು ನಮ್ಮೊಟ್ಟಿಗೆ ಎಲ್ಲೆಲ್ಲೋ. ಬಹುಶಃ ಅದೇ ಯೋಚನೆ ಮಾಡಿದ್ದೆ, ಅಂದ್ರೆ ಈಗ ವಾರ್ ಆಗುವಾಗ ಅಥವಾ ಸ್ವಾತಂತ್ರ್ಯ ಅನ್ನುವ ವಿಷಯ ಬಂದ್ರೆ ನಾವು ಎಲ್ಲರೂ ದೇಶದ ಸ್ವಾತಂತ್ರ್ಯ ಅಂತ ನೋಡಿದ್ರೆ ಮೇ ಬಿ ಸೋಲ್ಜರ್ನ ಅಮ್ಮ ನನ್ನ ಮಗನಿಗೆ ಅದು ಸ್ವಾತಂತ್ರ್ಯ ಅಲ್ವಾ, ಒಮ್ಮೆ ಹೋರಾಡಿ ವಾಪಸ್ ಬಂದ್ರೆ ಅವನಿಗೆ ಆಗ ಇಂಡಿಪೆಂಡೆನ್ಸ್ ಸಿಗೋದು. ಸೊ ಹಾಗೆ ಅಂತ ಅಂದುಕೊಳ್ತಾ ಇದ್ದೆ. ಹಾಗಾಗಿ ಅವರು ತುಂಬಾ ಕಷ್ಟಪಡ್ತಾರೆ, ಅವರ ಫ್ಯಾಮಿಲೀಸ್ ಕೂಡ. ಯಾಕೆಂದ್ರೆ ನಾವು ಅಷ್ಟೊತ್ತಿಗೆ ಟ್ರೈನಿಂಗ್ ತಗೊಂಡು ಗಟ್ಟಿಯಾಗಿರ್ತೀವಿ, ಅವ್ರು ಹಾಗಲ್ಲಲ್ಲ, ಅವ್ರು ಡೈರೆಕ್ಟ್ ಮದುವೆಯಾಗಿ ಬಂದಿರ್ತಾರೆ, ಏನು ಕಂಡಿರೋದಿಲ್ಲ, ಎಂತೆಂಥೋ ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ. ಹಸಿ ಮರದಲ್ಲಿ ನನ್ನ ಮಗನಿಗೆ ಹಿಬ್ ಅನ್ನೋ ಒಂದು ಇಂಜೆಕ್ಷನ್ ಕೊಡಬೇಕಿತ್ತು, ಸಣ್ಣ ಮಗು, ಅದು ಪೀರಿಯಡಿಕ್ ವ್ಯಾಕ್ಸಿನೇಷನ್. ಹಿಬ್ ವ್ಯಾಕ್ಸಿನೇಷನ್ ಎಲ್ಲಿ ಹುಡುಕಿದ್ರು ಇಲ್ಲ. ಅರ್ಧ ಗಂಟೆ ದೂರ ನಾನು ಬೈಕ್ ರೈಡ್ ಮಾಡ್ಕೊಂಡು ಹೋಗಿ ಕೂಚ್ ಬಿಹಾರ್ ಅನ್ನೋ ಒಂದು ಜಾಗದಲ್ಲಿ ಒಂದು ಮೆಡಿಕಲ್ ಶಾಪು, ಅವನಾಗಿ ಹೋಗಿ ಬೇಡಿದೆ, ನನಗೆ ಇದು ಬೇಕೇ ಅಪ್ಪ ಅಂತ. ಅವನು ಕಲ್ಕಟ್ಟದಿಂದ ತಂದು ಇಡ್ತೇನೆ, ಆಮೇಲೆ ನಿಮಗೆ ತಿಳಿಸ್ತೇನೆ, ನೀವು ಬಂದು ತಗೊಂಡೋಗ್ಬೇಕು ಅಂತ. ನೀನು ಹೇಗೆ ತಿಳಿಸ್ತೀಯ ಹೇಳಿದೆ, ಫೋನ್ ಇಲ್ಲ ಏನಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೆಕ್ಸ್ಟ್ ವೀಕ್ ಮಂಡೇ ಬನ್ನಿ, ಅಷ್ಟೊತ್ತಿಗೆ ಬಂದಿದ್ದರೆ ತಗೊಂಡೋಗಿ, ಬರುವಾಗ ಒಂದು ಐಸ್ ಬಾಕ್ಸ್ ತಗೊಂಡ್ಬನ್ನಿ ಅಂತ. ಐಸ್ ಬಾಕ್ಸ್ ತಗೊಂಡೋಗಿ ಇಂಜೆಕ್ಷನ್ ಅದರಲ್ಲಿಟ್ಟು ತಂದು ಮಗುವಿಗೆ ಕೊಟ್ಟಿದ್ದೆ. ಇಂತಹ ಬಾಳು ಇತ್ತು ಅಲ್ಲಿ. ಆಗ ಅವಳಿಗೆ ಅನಿಸ್ತಿತ್ತು, ಎಂತ ಲೈಫ್ ಇದು, ನಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಬಟ್ ದೆನ್ ಹೋಗ್ತಿತ್ತು. ಹಾಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮ. ಈ ಕಥೆಗಳನ್ನು ಕೇಳುವಾಗ ಬಹುಶಃ ಮಾತಾಡಲಿಕ್ಕೆ ಏನು ಮಾತಾಡೋದಂತಲೇ ಗೊತ್ತಾಗೋದಿಲ್ಲ. ನಿಮಗೂ ಕೂಡ ಅಷ್ಟೇ ಹೆಮ್ಮೆ ಆಗ್ತಾ ಇರಬಹುದು, ಖುಷಿ ಆಗ್ತಾ ಇರಬಹುದು. ಇನ್ನೂ ಸಾಕಷ್ಟು ವಿಷಯಗಳನ್ನು ಮಾತನಾಡಲಿಕ್ಕಿದೆ, ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ವೀರಯೋಧ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಏನು ಹೇಳುವಂಥದ್ದು ಹೊಸ್ತಿಲಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಸ್ಪಂದನ ವಾಹಿನಿಗೆ ವೀರಯೋಧ ಅಶೋಕ್ ಅವರು ಬಂದಿದ್ದಾರೆ. ನನಗಂತೂ ಬಹಳ ಖುಷಿಯಾಗಿದೆ, ನೀವು ಕೂಡ ಅಷ್ಟೇ ಖುಷಿಯಲ್ಲಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಮಾತನಾಡೋಣ. ಸರ್, ನೀವು ಒಂದಷ್ಟು ಜನ ನಿಮಗಿಂತ ಹಿಂದೆ ಕೂಡ ಇಂಡಿಪೆಂಡೆನ್ಸ್ಗಾಗಿ ಸಫರ್ ಮಾಡಿದವರು ಅಂತವ್ರು, ಮತ್ತೆ ನೀವು ಸೈನಿಕರು ಹೋರಾಡುವಂಥದ್ದು, ಅದಕ್ಕೋಸ್ಕರ ಸ್ವಾತಂತ್ರ್ಯವನ್ನು ಕಾಯುವಂಥದ್ದು, ನೀವು ಆಗ ಹೇಳಿದರೆ ಆ ಸ್ವಾತಂತ್ರ್ಯವನ್ನು ಕಾಯುವಂಥದ್ದು. ಈಗಿನ ಯೂತ್ ಅನ್ನು ಅವರಿಗೆ ಮೇ ಬಿ ಇಂಡಿಪೆಂಡೆನ್ಸ್ನ ಮಹತ್ವ ಗೊತ್ತಿಲ್ಲ, ಅಥವಾ ಕೇವಲ ಒಂದು ಸ್ಟೇಟಸ್ ಹಾಕು ಅದರಲ್ಲಿ ಅವರು ಇದ್ದು ಬಿಡ್ತಾರೆ. ಸೊ ಇಂಡಿಪೆಂಡೆನ್ಸ್ ಅಂದರೆ ನಿಮ್ಮ ಅಕಾರ್ಡಿಂಗ್ ಟು ಯು ಏನು ಸರ್? ಸ್ವಾತಂತ್ರ್ಯಕ್ಕಾಗಿ ಹಲವಾರು ಬಲಿದಾನಗಳು, ಅದೆಲ್ಲ ನಾವು ಸ್ಟೋರಿ ಬುಕ್, ನಮ್ಮ ಟೆಕ್ಸ್ಟ್ ಬುಕ್, ಇವರನ್ನೆಲ್ಲ ಕೇಳಿದ್ದೇವೆ. ಅಲ್ಲ, ಇಲ್ಲಿನ ಯೂತ್ ಸ್ವಾತಂತ್ರ್ಯವನ್ನು ಕಡೆಗಣಿಸಿದೆ ಅಂತ ಹೇಳೋದಿಲ್ಲ ನಾನು, ಆದರೆ ಅದರ ಹಿಂದಿನ ಬಲಿದಾನ, ಅದರ ಹಿಂದಿನ ನೋವು ಅವರು ಅರಿತುಕೊಂಡ್ರೆ ಬಹುಶಃ ಅದಕ್ಕೆ ಇನ್ನಷ್ಟು ಮೆರುಗು ಬರ್ತದೆ, ಜಾಸ್ತಿ ಕೊಡುವಷ್ಟು. ಸ್ವಾತಂತ್ರ್ಯ ತಂದು ಕೊಟ್ಟರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಅವ್ರು ತಂದು ಕೊಟ್ಟರು ನಮಗೆ. ಅದರ ನಂತರ ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದಿರುವಂಥವ್ರು ಯಾರು? ಸೈನಿಕರು ನಿಮ್ಮ ಗಾಡಿಯಲ್ಲಿ ನಿಂತಿದ್ದಾರೆ. ಬರೇ ಸೈನಿಕರು ಅಂತ ಹೇಳ್ಬೋದೇ? ಅಲ್ಲ,
ನಾವು ಇಲ್ಲಿದ್ದು ಕೂಡ ಈ ದೇಶವನ್ನು ಕಾಪಾಡುವ, ಈ ದೇಶಕ್ಕಾಗಿ ಈ ದೇಶದನ್ನ ಮೇಲೆತ್ತುವಂಥ ಹಲವಾರು ಕೆಲಸಗಳನ್ನು ಮಾಡ್ಬೋದು. ನನಗೆ ಸ್ವಾತಂತ್ರ್ಯ ಅಂತ ನಾನು ಅಂದ್ಕೊಂಡಾಗ ಅದೇ ರೀತಿ ಇನ್ನೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಅದನ್ನು ಮರ್ತು ಬಿಡಬಾರ್ದು ನಾವು. ನಾನು ಒಂದು ಕಾರನ್ನು ಅಥವಾ ಬೈಕನ್ನು ಎಲ್ಲೋ ಪಾರ್ಕ್ ಮಾಡ್ತಿದ್ದೀನಿ ಅಥವಾ ದಾರಿಯಲ್ಲಿ ಹೋಗುವಾಗ ನಿಲ್ಲಿಸ್ತೀನಿ ಅಂದರೆ ಇದು ಇನ್ನೊಬ್ಬನಿಗೆ ಉಪದ್ರ ಕೊಡ್ತಾ ಇದೆಯಾ, ಅದು ಯೋಚಿಸಬೇಕು. ನಾನು ಒಂದು ಲೈನಲ್ಲಿ ನಿಂತಿದ್ದೇನೆ, ನಾನು ಮುಂದೆ ಹೋಗ್ತೇನೆ. ನಾನು ಮುಂದೆ ಹೋದಾಗ ಇನ್ನೊಬ್ಬನಿಗೆ ಏನು ಅನ್ನಿಸ್ಬೋದು, ನನಗೆ ಮಾತ್ರ ಸ್ವಾತಂತ್ರ್ಯವೇ, ಅವನಿಗೂ ಇದೆ ಅಲ್ಲ, ಅದು ಅಲ್ಲಿ ಯೋಚಿಸಬೇಕು. ಬಹುಶಃ ಸ್ವಾತಂತ್ರ್ಯ ಅನ್ನೋದು ಸ್ವಇಚ್ಛೆ ಆಗ್ಬಾರ್ದು, ಎಲ್ಲರನ್ನೂ ಕೂಡ ನೋಡ್ಕೊಳ್ಬೇಕಾಗ್ತದೆ. ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ, ಅವರು ಈ ಸ್ವಾತಂತ್ರ್ಯದ ಗಾಳಿಯನ್ನು ಅವರು ಕೂಡ ಅನುಭವಿಸಿದ್ದಾರೆ. ನಾನು ಒಂದು ಕಡೆ ಮಕ್ಕಳಿಗೆ ಹೇಳಿದ್ದೆ, ಮಕ್ಕಳೇ ಇವತ್ತು ನೀವು ಇಲ್ಲಿ ಹೀಗೆ ಕೂತು ನನ್ನ ಭಾಷಣ ಕೇಳ್ತಾ ಇದ್ದೀರಿ, ಒಂದು ಕಾಲದಲ್ಲಿ ನಿಮ್ಮ ಅಜ್ಜ ಮುತ್ತಾತಂದರಿಗೆ ಹೀಗೆ ಒಂದು ಕಡೆ ಕೂತು ಮಾತಾಡುವ ಭಾಗ್ಯ ಕೂಡ ಇರಲಿಲ್ಲ. ಎಲ್ಲರೂ ಕೂತ್ ಬಿಟ್ರೆ ಪೊಲೀಸ್ನವ್ರು ಎತ್ಕೊಂಡು ಹೋಗ್ತಿದ್ರು, ಜೈಲಿಗೆ ಹಾಕ್ತಿದ್ರು. ಅದು ಹೇಗೆ ನೀವು ಕೂತ್ಕೊಂಡು ಅದು ಹೇಗೆ ಭಾಷಣ ಹೇಳ್ತಿದ್ದೀರಿ ಅಂತ. ಹಾಗಾಗಿ ನಮಗೆ ಅದರ ಮಹತ್ವ ಈಗ ತಿಳಿತಾ ಇಲ್ಲ. ವಿ ನೋ, ನಾನು ಹುಟ್ಟುವಾಗಲೇ ನನಗೆ ಸ್ವಾತಂತ್ರ್ಯದ ಗಾಳಿ, ಹಾಗಾಗಿ ನಮಗೆ ಸ್ವಾತಂತ್ರ್ಯದ ಮಹತ್ವ ಹಾಗಾಗಿ ಆ ಹಳೇದು ಮತ್ತು ಹೇಗೆ ನಮಗೆ ಬಂದಿದೆ ಈ ಸ್ವಾತಂತ್ರ್ಯ, ಅದನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಇವ್ರು ತಿಳ್ಕೊಳ್ಬೇಕು. ಒಂದು ಇನ್ನೊಂದು ಮೇನ್ಲಿ ಏನಂದರೆ, ನಾವು ಯಾವಾಗಲೂ ಹೇಳೋದು ದೇಶ ನನಗೆ ಏನು ಕೊಟ್ಟಿದೆ. ಯಾವಾಗಲೂ ಈ ರೋಡ್ ನೋಡು ಸರಿ ಇಲ್ಲ, ಇದು ನೋಡು ಅದು ಸರಿ ಇಲ್ಲ ಅಂದರೆ ವಿ ಕೀಪ್ ಆನ್ ಕ್ರಿಬಿಂಗ್ ದಟ್ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ, ಅವ್ರೇನು ಮಾಡ್ತಾ ಇಲ್ಲ, ಇವ್ರೇನು, ನಾನೇನು ಕೊಟ್ಟಿದ್ದೇನೆ ಈ ದೇಶಕ್ಕಾಗಿ, ಅದು ಕೇಳುವಾಗ ಯಾರಿಗೂ ಮಾತು ಬರುವುದಿಲ್ಲ. ಅದನ್ನ ಬಹುಶಃ ನಾನು ಬೇರೆಯವ್ರು ಕೇಳೋದು ಬೇಡ, ನಾನು ನನಗೆ ಕೇಳಿಸ್ಕೊಳ್ಬೇಕು, ನಾನು ನನಗೆ ಹೇಳಬೇಕು. ನಾನು ನನಗೆ ಹೇಳ್ಕೊಂಡಾಗ ಆಗ ಬಹುಶಃ ಈ ಸ್ವಾತಂತ್ರ್ಯ ಇನ್ನೂ ರುಚಿಯಾಗಿರ್ತದೇನೋ. ನಾನು ಮೊನ್ನೆ ನಾವು ಒಂದು ನಮ್ಮ ಬ್ಯಾಂಕಿನ ಎಲ್ಲರೂ ಸೇರಿ 100 ವರ್ಷ ಪುರಾತನದ ನಾರ್ತ್ ಶಾಲೆ, ಈ ನಾರ್ತ್ ಶಾಲೆ ಹೋಗಿ ನೋಡುವಾಗ ನಾವು ಬಡ ಶಾಲೆ, ಬಹಳ ಕಷ್ಟ ಫೀಲ್ ಆಯ್ತು ನಮಗೆ. ಎಲ್ಲರೂ ಒಮ್ಮೆಲೆ ನನ್ನ AGM ಇಂದ ಹಿಡಿದು ಎಲ್ಲರೂ ಅವರು ಅದರಲ್ಲಿ ಮುಂದಾಳತ್ವ ವಹಿಸಿ ಒಂದು ರೂಮಿಗೆ ನಾವು ಮಕ್ಕಳಿಗೆ ಪೇಂಟ್ ಮಾಡಿ ಕೊಡುವ ಅಂತ ಹೇಳಿದರು. ಕೂಡಲೇ ಎಲ್ಲರೂ ಸ್ಪಂದಿಸಿದರು. ಸೊ ದಿಸ್ ಈಸ್ ವಾಟ್, ಅದನ್ನು ಗೌರ್ಮೆಂಟೇ ಮಾಡಿ ಕೊಡ್ತದೆ ಅಂತ ಕಾಯ್ತಾ ಕೂತ್ರೆ ಆ ಮಕ್ಕಳು ದೊಡ್ಡದಾಗಿ ಅಲ್ಲಿಂದ ಹೋಗಿರ್ತಾರೆ ಅಷ್ಟೊತ್ತಿಗೆ. ಇಮಿಡಿಯೇಟ್ಲಿ ಆಯಿತು, ನಾವು ವೆರಿ ಬ್ಯೂಟಿಫುಲ್ಲಿ ಡನ್ ಬೈ ದಿವಾಕರ್ ಆರ್ಟಿಸ್ಟ್. ಇದಕ್ಕೆ ಹೊಸ ಅಂದರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳಿಗೆ ಹೇಗೆ ಇರ್ತದೆ ಆ ಥರ ಮಾಡಿ ಕೊಟ್ಟೆವು ನಾವು. ನಮಗೊಂದು ಸಮಾಧಾನ. ಸಿ ವಾಟ್ ಹ್ಯಾಪನ್ಸ್ ಈಸ್, ನಾವು ಏನಾದ್ರೂ ದೇಶಕ್ಕೆ ಕೊಡುವಂತದ್ದು ದೊಡ್ಡ ಕೊಡುಗೆ ಅಂತಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅದನ್ನು ಮಾಡಿದ್ರು ಅದನ್ನ ಮಾಡಿದಾಗ ಸಂಜೆ ರಾತ್ರಿ ನೀವು ಮಲಗ್ತಿರಲ್ಲ, ಆಗ ನೆಮ್ಮದಿಯ ನಿದ್ದೆ ಬರ್ತದೆ. ಅಟ್ಲೀಸ್ಟ್ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಕೂಡ. ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ. ದೇರ್ ವಾಸ್ ಎ ಪರ್ಸನ್ ವಾಕಿಂಗ್ ಆನ್ ಎ ಬೀಚ್ ಅಲ್ಲಿ ನಡೀತಾ ಹೋಗ್ತಾ ಇದ್ದ. ಸ್ಟಾರ್ ಫಿಶ್ ಅಂತ ಇರ್ತದೆ. ಈ ಸ್ಟಾರ್ ಫಿಶ್ಗಳು ನೀರಲ್ಲಿ ತೇಲ್ಕೊಂಡು ಬಂದು ಬೀಚಿಗೆ ಬಿದ್ದುಕೊಳುತ್ತೆ. ಬಿದ್ದಾದ್ಮೇಲೆ ಬಿಸಿಲಿಗೆ ಅದು ಸತ್ತೋಗುತ್ತೆ. ಅದು ಬಿಸಿಲಿ ಪ್ರಕಾರ ಜಾಸ್ತಿ ಆದಾಗ ಅದು ನೀರು ಮತ್ತೆ ಹಿಡ್ಕೊಳಕ್ಕೆ ಆಗದೆ ಸತ್ತೋಗುತ್ತೆ. ಒಬ್ಬ ಹೀಗೆ ನಡ್ಕೊಂಡು ಹೋಗ್ತಿದ್ದ, ಸಾವಿರಾರು ಸ್ಟಾರ್ ಫಿಶ್ಗಳು ಬಂದು ಬಿದ್ದಿವೆ. ಒಂದೊಂದನ್ನು ಎತ್ತಿ ನೀರಿಗೆ ಎಸಿಗೆ ಶುರು ಮಾಡ್ತಾನೆ. ಸಂಬಡಿ ವಾಚ್ಡ್, ಅವನನ್ನು ನೋಡಿದವನು ಅವನು ಹೇಳ್ತಾನೆ, ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಿದ್ಯಾ ಅಂತ. ಅವನು ಹೇಳಿದ, ನಾನು ಈ ಸ್ಟಾರ್ ಫಿಶನ್ನು ನೀರಿಗೆ ಎಸ್ತಾ ಇದ್ದೇನೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ. ಇಷ್ಟೊಂದು ಸಾವಿರಾರು ಇದೆ, ಇದರಿಂದ ಏನು ಪ್ರಯೋಜನ ಸಿಗ್ತಾ ಇದೆ. ಅವನು ಹೇಳಿದ, ಒಂದನ್ನು ಎತ್ತಾನೆ, ಇದಕ್ಕೆ ಪ್ರಯೋಜನ ಇದೆ ಅಂತ ತಿಳಿಸಾಕ್ತಾನೆ. ಮತ್ತೊಂದಂತ ನೋಡಿ, ಇದಕ್ಕೆ ಪ್ರಯೋಜನ ಇದೆ ನೋಡ. ಅಂದರೆ ನಾನು ಎಲ್ಲವನ್ನು ಸರಿ ಮಾಡ್ತೇನೆ ಅಂತ ಹೋಗೋದು ಬೇಡ, ಒಂದನ್ನು ಸರಿ ಮಾಡ್ಕೊಳ್ಳಿ ಅಲ್ಲ. ನಾನು ನಡೀತಾ ಇರ್ಬೇಕಾದ್ರೆ, ನಾನು ಇಲ್ಲಿ ಬದುಕ್ತಾ ಇರ್ಬೇಕಾದ್ರೆ ನಾನು ನನ್ನನ್ನು ಸರಿ ಮಾಡ್ಕೊಳ್ತೇನೆ. ನಾನು ಕಸ ಹಾಕುವುದಿಲ್ಲ, ನಾನು ಒಂದು ಗಿಡ ನೆಡ್ತೇನೆ, ನಾನು ನೀರು ಹಾಳು ಮಾಡುವುದಿಲ್ಲ, ಅಷ್ಟೇ. ನನ್ನದು ಮಾಡಿ ಎಲ್ಲರೂ ನಾನು 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 ಅಂತ ಯೋಚಿಸಿದರೆ ಈ ದೇಶದಲ್ಲಿ ಹೋಗ್ಬೋದು. ಇದು ಸ್ವಾತಂತ್ರ್ಯದ ಸಂದೇಶ. ಆ್ಯಕ್ಚುಲಿ ಖಂಡಿತವಾಗಿ ಖುಷಿ ಆಯಿತು ಸರ್. ಸೊ ಈಗ ಇದೆ ಇಂಡಿಪೆಂಡೆನ್ಸ್ ಅನ್ನ, ಸ್ವಾತಂತ್ರ್ಯ ದಿನ ಅಥವಾ ಗಣರಾಜ್ಯೋತ್ಸವ ಆಗುವಾಗ ಮಕ್ಕಳಿಗೆ ಏನು ಶಾಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡೋದು, ಯಾರೊಬ್ಬರು ಗೆಸ್ಟ್ ಬಂದವರು ಸ್ಪೀಚ್ ಮಾಡ್ತಾರೆ, ಬೇರೆ ಬೇರೆ ಕಾಂಪಿಟೇಷನ್ಸ್ ಇರ್ತದೆ, ಪ್ರೈಸ್ ತಗೊಳ್ತೇವೆ, ಒಂದು ಮಾರ್ಚ್ ಪಾಸ್ಟ್ ಇರ್ತದೆ, ಮತ್ತೆ ಮನೆಗೆ ಹೋಗ್ತೇವೆ. ಬಟ್ ಅದ್ರದ್ದು ಡಿಫರೆನ್ಸ್ ಇರ್ತದೆ. ಈಗ ಫ್ಲಾಗ್ ಹಾಸ್ಟ್ ಮಾಡುವಂಥ ಈ ಡೆಲ್ಲಿಯಲ್ಲಿ ಎಲ್ಲಿ ಮಾಡ್ತಾರೆ ಅಲ್ಲಿ ಪ್ಲೇಸಸ್ನ ಡಿಫರೆನ್ಸ್ ಇರಬಹುದು, ಅಥವಾ ಸ್ಪೀಚ್ ಕೊಡುವಂತಹ ಪರ್ಸನ್ಸ್ ಇರಬಹುದು. ಸೊ ಅದರ ಬಗ್ಗೆ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಸ್ವಾತಂತ್ರ್ಯೋತ್ಸವ ಆಮೇಲೆ ಗಣರಾಜ್ಯೋತ್ಸವ ಏನು ಹೇಳ್ತೀವಿ, ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ. ಈ ಎರಡನ್ನು ಆಚರಿಸೋದ್ರಲ್ಲಿ ದೇರ್ ಇಸ್ ಎ ಡಿಫರೆನ್ಸ್. ಇಂಡಿಪೆಂಡೆನ್ಸ್ ಡೇ ಅನ್ನು ರೆಡ್ ಫೋರ್ಟಲ್ಲಿ ಪ್ರೈಮ್ ಮಿನಿಸ್ಟರ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ.
ಪ್ರೆಸಿಡೆಂಟ್ ಬಂದು ರಾಜ್ಪಥಲ್ಲಿ ರಿಪಬ್ಲಿಕ್ ಡೇ ಮಾಡ್ತಾರೆ. ದಿಸ್ ಇಸ್ ಫಸ್ಟ್ ಡಿಫ್ರೆನ್ಸ್. ಒಂದು ರೆಡ್ ಫೋರ್ಟಲ್ಲಿ, ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ಫ್ಲ್ಯಾಗ್ ನಮ್ಮ ಹಾಯ್ಸ್ಟ್ ಮಾಡಿದ ಅಲ್ಲಿ. ಮುಖ್ಯವಾದ ಇನ್ನೊಂದು ಇದಿದೆ, ದ ಫ್ಲ್ಯಾಗ್ ಈಸ್ ಹಾಯ್ಸ್ಟೆಡ್. ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಫ್ಲ್ಯಾಗ್ ಅನ್ನು ಕೆಳಗೆ ಕಟ್ಟಿಟ್ಟು ಅದನ್ನು ಮೇಲೆ ಎಳಿತಾರೆ, ಅಲ್ಲಿ ಹಾಯ್ಸ್ಟ್ ಆಗ್ತದೆ. ಇನ್ ರಿಪಬ್ಲಿಕ್ ಡೇ ನಿಮಗೆ ಆಲ್ರೆಡಿ ಸ್ವಾತಂತ್ರ್ಯ ಬಂದಿರೋದ್ರಿಂದಾಗಿ ಫ್ಲಾಗ್ ಅಲ್ಲೇ ಇರ್ತದೆ, ಇಟ್ ಈಸ್ ಅನ್ಫೋಲ್ಡ್, ಅಲ್ಲೇ ಓಪನ್ ಆಗುತ್ತೆ ಅದು ಮೇಲೆ. ಇದನ್ನ ಮೇಲೆ ಹಾಯ್ಸ್ಟ್ ಆಗುದಿಲ್ಲ, ಅದು ಮೇಲೆ ಇರ್ತದೆ, ಅಲ್ಲಿಂದ ಅನ್ಫೋಲ್ಡ್. ಇದು ಒಂದು ಡಿಫ್ರೆನ್ಸ್. ಇನ್ನೊಂದು, ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಪ್ರೈಮ್ ಮಿನಿಸ್ಟರ್ ತನ್ನ ಭಾಷಣ ಕೊಡ್ತಾರೆ, ದ ಪ್ರೋಗ್ರಾಮ್ ಗೆಟ್ಸ್ ಎಂಡ್. ರಿಪಬ್ಲಿಕ್ ಡೇಲಿ ಹಾಗಲ್ಲ, ಜನಪಥಲ್ಲಿ ಇದರಲ್ಲಿ ರಾಜ್ಪಥಲ್ಲಿ ನಮ್ಮ ಸೈನ್ಯದ ಬಲವನ್ನು ತೋರಿಸ್ತೇವೆ. ಫಾರಿನ್ ಕಂಟ್ರಿಯಿಂದ ಯಾರಾದರೂ ಗೆಸ್ಟನ್ನು ಕರೆಸ್ತೇವೆ ನಾವು, ಅವ್ರಿಗೆ ಕೂಡ ತೋರಿಸ್ತೇವೆ ನಮ್ಮ ಪವರ್ ಏನು ಅಂತ. ಇಂಡಿಪೆಂಡೆನ್ಸ್ ಡೇ ಒಂದು ದಿನದ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮವಾಗಿ ಅಲ್ಲಿಗೆ ಮುಗೀತದೆ. ರಿಪಬ್ಲಿಕ್ ಡೇ ಹಾಗಲ್ಲ, ಗಣರಾಜ್ಯೋತ್ಸವ ಹಾಗಲ್ಲ, 26ಕ್ಕೆ ಆರಂಭವಾಗಿ 29ಕ್ಕೆ ಆ್ಯಕ್ಚುಲಿ ಮುಗಿಯೋದು. ಅದು 26ಕ್ಕೆ ಈ ಭಾಷಣ ಇದೆಲ್ಲ ಆದ ನಂತರ 29ಕ್ಕೆ ದೇರ್ ಇಸ್ ಎ ಬೀಟಿಂಗ್ ದ ರಿಟ್ರೀಟ್ ಅಂತ ಒಂದು ಕಾರ್ಯಕ್ರಮ ಇದೆ. ಪ್ರೆಸಿಡೆಂಟಿಗೆ ಗಾರ್ಡ್ ಆಫ್ ಆನರ್ ಇರ್ತಾರೆ, ಅವರ ಪ್ರೆಸಿಡೆನ್ಷಿಯಲ್ ಗಾರ್ಡ್ಸ್ ಅಂತಾರೆ, ಅವ್ರು ಕುದುರೆ ಮೇಲೆ ಇರ್ತಾರೆ ಅವರೆಲ್ಲ. ಅವರು ಬಂದು ನಿಂತು ಅವರಿಗೆ ಸೆಲ್ಯೂಟ್ ಕೊಟ್ಟು, ದೆರ್ ಈಸ್ ಬ್ಯಾಂಡ್ಸ್, ಬೇರೆ ಬೇರೆ ಬ್ಯಾಂಡ್ ಇರ್ತದೆ, ನೇವಿ ಅವರು ಇವರು, ಬಹಳ ಸುಂದರವಾಗಿ ಇರ್ತದೆ ಆ ಕಾರ್ಯಕ್ರಮ. ಅದನ್ನು ನೋಡೋದೇ ಚಂದ, ಮೈಯೆಲ್ಲ ನವಿರೇಳ್ತದೆ ಅದನ್ನು ಕೇಳುವಾಗ, ಆ ಬ್ಯಾಂಡ್ಸನ್ನು. ಅಂದರೆ ಅದು ನಾರ್ಮಲ್ ಬ್ಯಾಂಡ್ ಥರ ಇರೋದಿಲ್ಲ, ಆ ಮ್ಯೂಸಿಕ್ ಮತ್ತು ಇದನ್ನು. ಆ್ಯಂಡ್ ಇಟ್ ಎಂಡ್ಸ್ ವಿತ್ ದ್ಯಾಟ್ ಅಲ್ಲಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಇದು ಹೇಳ್ತಾ ಹೇಳ್ತಾ ನನಗೆ ಒಂದು ಕತೆ ಲಾಸ್ಟ್ ನೆನಪಾಯಿತು. ನಮಗೆ ಕಲರ್ ಪ್ರೆಸೆಂಟೇಷನ್ ಅಂತ ಒಂದು ಕಲರ್ ಪ್ರೆಸೆಂಟೇಷನ್ ಸಿಗೋದಿತ್ತು ನಮ್ಮ ಸ್ಕ್ವಾಡನಿಗೆ. ಕಲರ್ ಪ್ರೆಸೆಂಟೇಷನ್ ಈಸ್ ಗಿವನ್ ಟು ಎ ಸ್ಕ್ವಾಡನ್ ಫಾರ್ ದ ಬೆಸ್ಟ್ ವರ್ಕ್, ದ ವರ್ಕ್ ದಟ್ ದೇ ಹ್ಯಾವ್ ಡನ್. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕಾಗಿ ನಮ್ಮ ರಾಷ್ಟ್ರಪತಿಗಳು ಕಲರನ್ನು ಕೊಡ್ತಾರೆ. ಅದು ದಟ್ಸ್ ಕೈಂಡ್ ಆಫ್ ಫ್ಲ್ಯಾಗ್. ಅದು ಸ್ಕ್ವಾಡನಿಗೆ ಸಿಗುವುದಂದರೆ ಅದೊಂದು ಪ್ರೌಡ್ ಮೂಮೆಂಟ್ ನಮಗೆ ಸಿಗ್ತಾ ಇತ್ತು. ಡೆಲ್ಲಿಯಲ್ಲಿ ಅದಕ್ಕಾಗಿ ಒಂದು ಪೆರೇಡ್ ಇತ್ತು. ಅದು ಪೆರೇಡಿಗೆ ತಯಾರಾಗುವ ಕತೆ ಒಂದು ದೊಡ್ಡ ಕತೆ, ಅದು ಬೇರೆ. ಬಟ್ ಇಲ್ಲಿ ಏನಾಗಿತ್ತು, ನಾನೊಂದು ಅದರಲ್ಲಿ ಒಂದು ಸಣ್ಣ ಕತೆ ಏನಂದರೆ, ಇನ್ ಎಂಡ್ ಆಫ್ ದ್ಯಾಟ್ ನಮಗೆಲ್ಲರಿಗೂ ಪ್ರೆಸಿಡೆಂಟ್ ಒಟ್ಟಿಗೆ ನಿಂತು ಫೋಟೋ ತೆಗೆಯೋ ಒಂದು ಅವಕಾಶ ಇದೆ. ನೀವು ನಾರ್ಮಲಿ ಏನಂದರೆ ಎಲ್ಲರೂ ಕೂತಿರ್ತೀವಿ, ಪ್ರೆಸಿಡೆಂಟನ್ನು ಕರೀತಾರೆ, ಲಾಸ್ಟಿಗೆ ಕರೀತಾರೆ, ಅವ್ರು ಬಂದು ಕೂರ್ತಾರೆ. KR ನಾರಾಯಣನ್ ಅವರು ಪ್ರೆಸಿಡೆಂಟ್ ಆಗ ನಮ್ಮೊಟ್ಟಿಗೆ ಫೋಟೋ. ಪ್ರೆಸಿಡೆನ್ಷಿಯಲ್ ಫೋಟೋ ತೆಗೆಯೋದಿದೆಯಲ್ಲ, ಅದು ಒಂದು ಸೆರೆಮನಿ ಆಕ್ಚುಲಿ. ನಾರ್ಮಲ್ ಒಬ್ಬ ಬಂದು ಫೋಟೋ ತೆಗೆದು ಹೋಗುದಲ್ಲ, ಆ ಫೋಟೋ ತೆಗಿಯೋನ ತಲತಲಾಂತರದಿಂದ ಅವನೇ ಫೋಟೋಗ್ರಾಫರ್. ಅದಕ್ಕೆ ಪ್ರೆಸಿಡೆಂಟ್ ಅವ್ರು ಬಂದು ಕೂತ ಮೇಲೆ ಒಬ್ಬ ಬಂದು ಫೋಟೋ ತೆಗಿಯೋನು ಯಾರಿರ್ತಾನೆ, ಅವನ ತಂದೆ ತಾಯಿ ಹಾಗೆ ಅಲ್ಲಿಂದ ಬಂದಿದೆ, ಅವನು ತಲೆಗೆ ಕವರ್ ಹಾಕೊಂಡು ಹಳೆ ಕಾಲ ಫೋಟೋ ತೆಗಿಯೋದಲ್ಲ ಹಾಗೆ ತೆಗಿಯೋದು. ಸೊ ಅವ್ನು ಬರ್ತಾನೆ, ಬಂದು ಸೈಡಲ್ಲಿ ನಿಲ್ತಾನೆ, ಆ್ಯಂಡ್ ದರ್ ಈಸ್ ಎ ಪ್ರಾಪರ್ ಪ್ರೊಸೀಜರ್ ಟು ಟಾಕ್. ಅವನು ಬಂದೊಂದು ಭಾಷಣ ಕೊಡ್ತಾನೆ, ರಾಷ್ಟ್ರಪತಿ ಅವರೇ, ಆರ್ ಅಫ್ಸರ್ಗಣ್ ಆ್ಯಂಡ್ ಆಲ್ ಸೋಲ್ಜರ್ಸ್, ನನ್ನ ಹತ್ರ ನೋಡಿ, ನಾನು ನಿಮ್ಮ ಈ ಛಾಯಾಚಿತ್ರನ ಮಾಡ್ತಾ ಇದ್ದೇನೆ, ನನ್ನ ಹೆಸರು ಹೀಗೆ, ಈ ನನ್ನ ಕ್ಯಾಮರಾ ಲೆಫ್ಟಿಂದ ರೈಟಿಗೆ ಇಷ್ಟೊತ್ತಿಗೆ ಹೋಗ್ತದೆ, ಅದು ಹೋಗುವಾಗ ನೀವು ಯಾರು ಅಲ್ಲಾಡಬಾರ್ದು, ಇಷ್ಟೆಲ್ಲ ಹೇಳಿ ನಂತರ ಫೋಟೋ ತೆಗಿತಾನೆ. ಅದೊಂದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಪ್ರೆಸಿಡೆಂಟ್ ಒಟ್ಟಿಗೆ ಫೋಟೋ ತೆಗೆಯೋದಂದ್ರೆ ಇದು ನಾರ್ಮಲ್ ಫೋಟೋಗ್ರಫಿ ಅಲ್ಲ, ಸುಮ್ಮನೆ ಮಾಡಿದ್ರೆ ಫೋಟೋ ತೆಗೆಯೋದಂತಲ್ಲ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಕೇಳುವಾಗ ಬಹುಶಃ ಖುಷಿ ಆಗ್ತದೆ. ಸೊ ಹಾಗೆ ನಿಮ್ಮ 20 ವರ್ಷದ ಸರ್ವಿಸ್ ಅಲ್ಲಿ ಮರೆಯಲಾಗದ ಘಟನೆ ಅಂತ ಯಾವ್ದಾದ್ರು ಇದ್ರೆ, ಅಂದ್ರೆ ತುಂಬಾ ಇರಬಹುದು, ಅಂದ್ರೆ ಅದು ಫುಲ್ ಮೆಮೊರೀಸ್ ಫುಲ್ ಮರಿಲಾಗ್ಲಿಕ್ಕೆ, ಬಟ್ ಒಂದು ವಿಷಯ ಇದು ಮರಿಲಿಕ್ಕೆ ಆಗುದೇ ಇಲ್ಲ ಅಂತ. ನಾನು ಐ ಡೋಂಟ್ ನೋ, ಈ ಎಂಡಲ್ಲಿ ಅದನ್ನ ಒಂದು ಸ್ಯಾಡ್ ನೋಟಲ್ಲಿ ಎಂಡ್ ಮಾಡ್ಲಿಕ್ಕಿಲ್ಲ, ಆದರೆ ದೇವರ ಇಚ್ಛೆ ಅಂತ ಏನು ನಾವು ಹೇಳ್ತೇವಲ್ಲ, ಅದರ ಬಗ್ಗೆ ಅದೊಂದು ಯಾವಾಗಲೂ ನನಗೆ ಮರೆಯಲಾರದ ಘಟನೆ. ಒಬ್ಬ ಪೈಲಟ್ ನಮಗೆ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಲಿಕ್ಕೆ ರನ್ವೇ ಹೋಗ್ತದೆ. ರನ್ವೇ ಹೋದ ನಂತರ ಥ್ರಾಟಲ್ 100, ಫಸ್ಟ್ ಸ್ಲೋ 100%, ಆ್ಯಂಡ್ ದೆನ್ ಆಫ್ಟರ್ ಬರ್ನರ್ ಅಂತಿದೆ. ನೀವು ಫೈಟರ್ ಏರ್ಕ್ರಾಫ್ಟ್ ಟೇಕ್ ಆಫ್ ನೋಡ್ಬೋದು, ಹಿಂದೆ ಬೆಂಕಿ ಬರೋದು, ಅದು ಆಫ್ಟರ್ ಬರ್ನರ್ ಅಂತ ಆಗ್ಬೋದು. ಇವ ಟೇಕ್ ಆಫಿಗೆ ಹೋದ, ಹಾಫ್ ವೇ ರನ್ವೇ ಬಂದಾಗ ಅದನ್ನು ಅವ್ನು ಫುಲ್ಲಿಗೆ ಹಾಕಬೇಕು, ಆಫ್ಟರ್ ಬರ್ನರಿಗೆ ಹಾಕಬೇಕು. ಆಮೇಲೆ ಏರ್ಕ್ರಾಫ್ಟ್, ಯಾಕಂದರೆ ಅದು ತುಂಬ ಭಾರವಾದ 5400 ಲೀಟರ್ ಎಣ್ಣೆ ಇರುತ್ತೆ ಅದರಲ್ಲಿ, ATF, ಉಳಿದ ಬಾಂಬ್ ಅದು ಇದು ಎಲ್ಲ ಸೇರಿ ಎಷ್ಟು kg ಆಗ್ಬೋದು ನೀವೇ ಯೋಚಿಸ್ಕೊಳ್ಳಿ. ಅದನ್ನು ಗಾಳಿಯಲ್ಲಿ ಎತ್ತಬೇಕಾದ್ರೆ ಯಾವ ಸ್ಪೀಡಲ್ಲಿ ಹೋಗಬೇಕು,
ಆ ಸ್ಪೀಡಿಗೆ ಬರಬೇಕು. ಸೊ ಅವನು ಆ ಸ್ಪೀಡ್ ಬರದೆ, ಏರ್ ಸ್ಪೀಡ್ ಇಂಡಿಕೇಟರ್ ಇರ್ತದೆ, ಆ ಸ್ಪೀಡ್ ಬರದೆ ಅವನಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ಏರ್ಕ್ರಾಫ್ಟನ್ನು ಜಾಕಿಯಲ್ಲಿ ಎತ್ತುವುದು, ಅದು ಸ್ಟಿಕ್ಕಲ್ಲಿ ಎತ್ತಬೇಕು ಅವನಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ಇವನು ಏನು ಮಾಡಿದ, 100% ಹಾಕಿದ್ದ. 100% ಹಾಕಿ ಹಾಫ್ ವೇ ರನ್ವೇ ಬಂತು. ಅವನು ಮತ್ತೆ ಅಲ್ಲೊಂದು ಲಾಕ್ ಇದೆ, ಆ ಲಾಕ್ ತೆಗೆದು ಆಫ್ಟರ್ ಬರ್ನರಿಗೆ ಹಾಕೋದು. ಇವನು ಬೈ ಮಿಸ್ಟೇಕ್ ಆ ಲಾಕ್ ತೆಗ್ದಿದ್ದೇನಂತ ಅಂದ್ಕೊಂಡು ತಳ್ಳಿದ, ಅದು ಆಫ್ಟರ್ ಬರ್ನರಿಗೆ ಹೋಗಲಿಲ್ಲ. ಅಷ್ಟೊತ್ತಿಗೆ ಒಂದು ಸ್ಪೀಡ್ ಸಿಗಲಿಲ್ಲ, ಸಾಕಾಗಲಿಲ್ಲ. ಸ್ಪೀಡ್ ಸಾಕಾಗ್ಲಿಕ್ಕೆ ಹೇಳಿದ ಕೂಡಲೇ ATCಯಲ್ಲಿ ಅಬೌಟ್ ಅಂತ ಹೇಳಿದರು. ಅಬೌಟ್ ಅಂದರೆ ನಮಗೆ ನಾರ್ಮಲಿ ಇಜೆಕ್ಟ್ ಆಗೋದು, ಅದು ಒಂದು ಇಜೆಕ್ಷನ್ ಇದಕ್ಕೆ ಹ್ಯಾಂಡಲ್ ಎಳೆದ ಕೂಡಲೇ ಕ್ಯಾನಪಿ ಹಾರಿ ಹೋಗ್ತದೆ, ಸೀಟ್ ಮೇಲೆ ಫೈರ್ ಆಗ್ತದೆ. ಸೀಟ್ ಒಂದಿಗೆ ಫೈರ್ ಆಗ್ತಾನೆ ಅವನು. ಫೈರ್ ಆಗಿ ಪ್ಯಾರಾಶೂಟ್ ಓಪನ್ ಆಗಿ ಅವನು ಕೆಳಗೆ ಬೀಳಬೇಕು. ಅದಕ್ಕೂ ಒಂದು ಪರ್ಟಿಕ್ಯುಲರ್ ಹೈಟ್ ಇದೆ. ಈ ಹೈಟಿಗೆ ಹೋದ ನಂತರ ಮಾತ್ರ ಅದು ವರ್ಕ್ ಆಗೋದು. ಇದು ಕೆಳಗಿಂದ ನಾರ್ಮಲಿ ವರ್ಕ್ ಆದರೆ ಅವನ ಇವನ ಲಕ್ಕಿಗೆ ಅದು ವರ್ಕ್ ಆಯಿತು, ಓಪನ್ ಆಯಿತು, ಸೀಟ್ ಬೇರೆ ಆಯಿತು. ಆದರೆ ಅದು ಗಾಳಿಗೆ ಅವನನ್ನು ಎಳ್ಕೊಂಡು ಬಂದು ಏರ್ಕ್ರಾಫ್ಟ್ ಮೇಲೆ ಬಿತ್ತು. ಏರ್ಕ್ರಾಫ್ಟಿಗೆ ಬೆಂಕಿ ಹತ್ತಿತ್ತು ಅಂತ ಹೇಳೋದು. ದೇವರ ಇಚ್ಛೆ ಎದುರು ಯಾರು ಏನು ಮಾಡಲಿಲ್ಲ. ಎಷ್ಟು ನಾವು ಪ್ರಾಕ್ಟೀಸ್ ಮಾಡಿ ಎಷ್ಟು ವರ್ಕ್ ಮಾಡಿದ್ರು. ಯಾಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತೇವೆ, ಸ್ಟ್ಯಾಂಡ್ ಬೈ ಮೇಲೆ ಸ್ಟ್ಯಾಂಡ್ ಬೈ. ಒಂದು ಕಾಂಪೋನೆಂಟ್ ಇದ್ರೆ ಇದಕ್ಕೆ ಇನ್ನೊಂದು, ಇದು ಹಾಳಾದ್ರೆ ಇನ್ನೊಂದಿದೆ, ಇದು ಹಾಳಾದ್ರೆ ಇನ್ನೊಂದಿದೆ, ಹಾಗೆ ಮೂರು ಇರ್ತದೆ. ಎಲ್ಲದಕ್ಕೂ ಸ್ಟ್ಯಾಂಡ್ ಬೈ. ಇವನ್ ಪ್ಯಾರಾಶೂಟ್ ಸ್ಟ್ಯಾಂಡ್ ಬೈ ಇದೆ, ಅವನು ಹಾರ್ತಾನಲ್ಲ, ಇಂಜೆಕ್ಟ್ ಮಾಡ್ತಾರಲ್ಲ, ಒಂದು ಸಪೋಸ್ ಓಪನ್ ಆಗಲಿಲ್ಲ ಇನ್ನೊಂದಿದೆ ಸಣ್ಣದು, 2 ಪ್ಯಾರಾಶೂಟ್ ಕೂಡ ಇರ್ತದೆ. ಅಂಥದ್ದು ಎಲ್ಲ ಇದಿರ್ತದೆ. ಸೊ ಮರೆಯಲಾರದ ಅದು ಘಟನೆ ಅಂದ್ರೆ ನಾವು ನೋಡ್ತಾ ಆದಂತ, ಅಂದ್ರೆ ಒಟ್ಟಿಗಿದ್ದವರಿಗೆ ಅದು ಯಾವಾಗ್ಲೂ ನೆನಪಾಗುವಂತ ಘಟನೆ ನಮಗೆ. ಸೊ ಇದೊಂದು ಸ್ಯಾಡ್ ವಿಷಯ. ಇನ್ನೊಂದು ಐ ಡೋಂಟ್ ಎಂಡ್ ವಿತ್ ಸ್ಯಾಡ್, ಅದಕ್ಕಾಗಿ ಇನ್ನೊಂದು ಹೇಳ್ತೇನೆ. ಒಂದು ಕಡೆ ಒಬ್ರು ವಿಂಗ್ ಕಮಾಂಡರ್ ಅವರು ಕೂತು ಟೀ ಕುಡಿತಾ ಇದ್ರು. ಟೀ ಕುಡಿಯುವಾಗ ಆ ಕಡೆ ಒಬ್ಬ ಇದರಲ್ಲಿ ಮಲ್ಹೋತ್ರಾ ಅಂತ ಹೆಸರು, ಏನೋ ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ನೇಮ್. ಇನ್ನೊಂದು ಕಡೆಯಲ್ಲಿ ಕೂತು ಒಬ್ಬ ಅವನು ಟೀ ಕುಡಿತಿದ್ದ, ಅಲ್ಲಿ ಕಾಫಿ ಕುಡಿತಿದ್ದ. ಅವನು ಎದ್ದು ಬಂದು, ನೀವು ವಿಂಗ್ ಕಮಾಂಡರ್ ಮಲ್ಹೋತ್ರಾ ಅಲ್ವಾ? ಹೌದು ಅಂತಾರೆ. ಹೇಗೆ ನಿಮಗೆ ಪರಿಚಯ? ಇಲ್ಲ ನನಗೆ ಅವತ್ತು ನೆನಪಿದೆ, ನೀವು ಇಜೆಕ್ಟ್ ಮಾಡಿದ್ರಿ ಒಂದು ಇದರಲ್ಲಿ, ನಿಮ್ಮ ಪ್ಯಾರಾಶೂಟನ್ನು ನಾನು ಫೀಲ್ ಮಾಡಿದೆ. ಪ್ಯಾರಾಶೂಟನ್ನು ಕಟ್ಟುವುದು ಕೂಡ ಒಂದು ಸ್ಟೈಲ್ ಇದೆ. ಓಕೆ, ಆ ಪ್ಯಾರಾಶೂಟನ್ನು ಕಟ್ಟಬೇಕಾದ್ರೆ ಅದು ಇದೇ ಥರ ಕಟ್ಟಬೇಕು ಅಂತಿದೆ. ನೀವೇನಾದ್ರು ಮಿಸ್ಟೇಕ್ ಆದರೆ ಪ್ಯಾರಾಶೂಟ್ ಓಪನ್ ಆಗೋದಿಲ್ಲ. ಏನು ಮಿಸ್ಟೇಕ್ ಆದರೂ, ಹಗ್ಗ ಕಟ್ಟುವುದರಲ್ಲಿ ತಪ್ಪಾಗಿದ್ದರೆ, ಅದನ್ನು ಫಿಟ್ ಮಾಡೋದ್ರಲ್ಲಿ ತಪ್ಪಾಗಿದ್ದರೆ, ಅದು ಹೊರಗೆ ಬರಲಿಲ್ಲ ಅಂದರೆ ಏನಾದರೂ ಒಂದು ತಪ್ಪ. ದಿಸ್ ಪರ್ಸನ್, ಈ ವಿಂಗ್ ಕಮಾಂಡರ್, ಆ ದಿನ ಏರ್ಕ್ರಾಫ್ಟಲ್ಲಿ ಏನೋ ಸ್ನ್ಯಾಕ್ ಬಂತು ಅಂತ ಅದನ್ನು ಬಿಟ್ಟು ಇಜೆಕ್ಟ್ ಮಾಡಿದರು. ಇಜೆಕ್ಟ್ ಮಾಡಿದಾಗ ಈ ಪ್ಯಾರಾಶೂಟ್ ಓಪನ್ ಆಯಿತು ಆ್ಯಂಡ್ ಈ ಲ್ಯಾಂಡೆಡ್ ಸೇಫ್ಲಿ. ಪ್ಯಾರಾಶೂಟನ್ನು ಕಟ್ಟಿದವನು ಅವನಿಗೆ ಗೊತ್ತಿತ್ತು. ಆಗ ಇವರಿಗೆ ಇಷ್ಟರವರೆಗೆ ದಿಸ್ ಪರ್ಸನ್ ವಾಸ್ ಥಿಂಕಿಂಗ್ ದ್ಯಾಟ್ ನಾನು ಇಜೆಕ್ಟ್ ಮಾಡಿದೆ, ನಾನು. ಆಗ ಸ್ಟ್ರೈಕ್ ಆಯಿತು, ಅವನು ಸಪೋಸ್ ಈ ಪ್ಯಾರಾಶೂಟನ್ನು ಸರಿಯಾಗಿ ಕಟ್ಟಲಿಲ್ಲ ಅಂದರೆ ನಂದೇನಾಗ್ತಿತ್ತು. ಯಾಕೆ ಹೇಳ್ತಿದ್ದೇನೆಂದರೆ, ನಮ್ಮ ಬಾಳಲ್ಲೂ ಹಾಗೆ ನಮ್ಮ ಪ್ಯಾರಾಶೂಟನ್ನು ಯಾರು ಕಟ್ಟಿಟ್ಟಿದ್ದಾರೆ ಗೊತ್ತಿಲ್ಲ. ನೀವು ನಾಳೆ ಏನಾದ್ರು ಒಂದು ಕಷ್ಟಪಟ್ಟಾಗ ಯಾರು ನಿಮ್ಮ ಸಹಾಯಕ ಬರ್ತಾರೆ ಯಾರಿಗೆ ಗೊತ್ತು. ನಿಮ್ಮ ಬಾಳನ್ನು ಸುಂದರವಾಗಿಸಲು ಯಾರು ಬರ್ತಾರೆ ಯಾರಿಗೆ ಗೊತ್ತು. ಹಾಗಾಗಿ ನಾವು ಕೂಡ ಇನ್ನೊಬ್ಬರ ಬಾಳನ್ನು ಸುಂದರವಾಗಿಸ್ಲಿ ನೋಡ್ಬೇಕಂತೆ. ಅದು ಸಣ್ಣದೇ ಆಗಲಿ, ಬಟ್ ಮಾಡಿ ನೋಡಿ. ತುಂಬ ಖುಷಿ ಆಗ್ತದೆ ನಿಮ್ಮ ಮಾತುಗಳನ್ನು ಕೇಳುವಾಗ. ಸೊ ಎಂಡ್ ಆಫ್ ದ ಪ್ರೋಗ್ರಾಮಲ್ಲಿ ನೀವು ಒಂದು ಸರ್ವಿಸ್ ಮೆನ್ ಆಗಿ, ಬಟ್ ನಾ ಒಂದು ಕ್ವಶನ್ ಮಿಸ್ ಆಯ್ತು. ನಾ ಆಗ ಕೇಳಿದೆ ನಿಮಗೆ ಬರುವಾಗ ಹೇಗೆ ಫೀಲಿಂಗ್ ಇತ್ತು 20 ವರ್ಷ ಆದ ನಂತರ ಅಂತ. ಅದು ಅಂದ್ರೆ ಬಿಟ್ಟು ಬರುವಾಗ ಮೇ ಬಿ ಹೆಣ್ಮಕ್ಳಿಗೆ ತವರು ಮನೆ ಬಿಟ್ಟು ಬರುವಾಗ ಆಗಿರ್ಬೋದು. ಆ ಫೀಲಿಂಗ್. ನಾನು ಲಾಸ್ಟ್ ಇದ್ದಿದ್ದು ಫರೀದಾಬಾದ್ ಅನ್ನೋ ಜಾಗದಲ್ಲಿ. ಫರೀದಾಬಾದಲ್ಲಿ ಹೇಗಿತ್ತಂದ್ರೆ, ಹೊರಗಡೆ ನಮ್ಮ ಗೇಟ್ ಜಸ್ಟ್ ಹೊರಗೆ ಕೆಸರು ಅಂದ್ರೆ ಕೆಸರು, ಕಸ ಅಂದ್ರೆ ಕಸ, ಜನ ಅಂದ್ರೆ ಅಷ್ಟು ಡರ್ಟಿ ಅಲ್ಲಿ. ಅದೇ ನೀವು ಗೇಟ್ ಒಳಗೆ ಬಂದ್ಕೊಳ್ಳಿ ಸ್ವಿಟ್ಜರ್ಲೆಂಡ್ ಬಂದಾಗ ಅಷ್ಟು ಕ್ಲೀನ್ ನೀಟ್ ಅಂತ ಜಾಗದಲ್ಲಿ ಇದ್ದಿದ್ದು. 20 ವರ್ಷ ಮುಗೀತು ಅಂತ ಗೊತ್ತಾಯಿತು. ಇನ್ನು ಮುಂದೆ ಏನು ಅಂತ ಹೊರಗೆ ಬಂದು ನೋಡಬೇಕಿತ್ತು. ಬರುವಾಗ ಎಲ್ಲ ನನ್ನ ಸ್ಟೇಷನ್, ನಾನು ಅಂದರೆ ಸ್ವಲ್ಪ ಜಾಸ್ತಿ ಫೇಮಸ್ ಇದ್ದೆ, ಎಲ್ಲರ ಪರಿಚಯ ಇತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಬಂದು ಸಿಗ್ಲಿಕ್ಕೆ ನನಗೆ ಅಂದರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಕೆಲವು ಹೊತ್ತಾಗಿತ್ತು. ನಮಗೆ ಟ್ರೈನ್ ಇಟ್ಕೊಂಡು ಬರಲಿಕ್ಕಿತ್ತು. ಒಂಥರ ದುಃಖ. 20 ವರ್ಷ ಒಂದು ಡಿಸಿಪ್ಲಿನ್ಡ್ ಲೈಫಲ್ಲಿ ಇದ್ದು ಇನ್ನು ಮುಂದೆ ಏನು ಅಂತ ಗೊತ್ತಿಲ್ಲದ ಜಾಗಕ್ಕೆ ಹೋಗ್ತಿದ್ದೇನೆ. ಆದರೆ
ನನ್ನನ್ನು ರೆಡಿ ಮಾಡಿದೆ ಈ ಫೋರ್ಸ್ ಅನ್ನೋದು ಒಂದು ಗೊತ್ತಿತ್ತು. ನಾನು ಎಂಥದನ್ನು ಫೇಸ್ ಮಾಡಲಿಕ್ಕೆ ನನ್ನನ್ನು ಗಟ್ಟಿ ಮಾಡಿ ಕಳಿಸ್ತಾ ಇದೆ ಅನ್ನೋ ಧೈರ್ಯ ನನಗಿತ್ತು. ಹಾಗಾಗಿ ಬರುವಾಗ ದುಃಖ ಇದ್ರೂ ಒಳಗೆ ಮಾತ್ರ ಆ ಧೈರ್ಯ ಇತ್ತು. ಬಂದ ಮೇಲೆ ನೀವು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ರಿ, ಸೊ ಈಗ ಕರೆಂಟ್ಲಿ ಯಾವ ನನಗೆ ಅದೇ ನಮ್ಮನ್ನು ಆಲಂಗಿಸಿ ತಗೊಂಡಿದ್ದು ಕಾರ್ಪೊರೇಷನ್ ಬ್ಯಾಂಕ್. ಎಕ್ಸ್ ಮೆನ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸ್ ಮೆನ್ ನೀವು ಕೆಲಸ ಮಾಡೋದನ್ನ ನೋಡಿ ಕೂಡ ನಿಮ್ಗೆ ಗೊತ್ತಾಗ್ತದೆ ಇವರು ಬಹುಶಃ ಸೋಲ್ಜರ್ ಆಗಿರ್ಬೇಕು ಅಂತ. ಆ ಥರ ಕೆಲಸ ಡಿಸಿಪ್ಲಿನ್ ನಿಮ್ಮ ವರ್ಕ್ ಅಲ್ಲೂ ಬರುತ್ತೆ ನಮ್ಗೆ. ಯಾಕಂದ್ರೆ ಟೈಮ್ ಲಿಮಿಟ್ ಇಲ್ಲದೆ ಕೆಲಸ ಮಾಡಿದವರು ಅಲ್ಲಿ. ನಮಗೆ ಟೈಮ್ ಅಂತ ಇರಲಿಲ್ಲ. ಬೆಳಿಗ್ಗೆ 7 ಗಂಟೆ ಹೋಗ್ತೇವೆ, ಬರೋದು ಗೊತ್ತಿಲ್ಲ, ಹಾಗೆ ಕೆಲಸ ಮಾಡಿದವರು. ಇಲ್ಲಿ 10 ರಿಂದ 5 ಈಗ ಆಗುದಿಲ್ಲ, ಈಗಿನ ಕಾಲದಲ್ಲಿ ಇಟ್ ಗೋಸ್ ಆನ್, ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಇಷ್ಟೇ ಟೈಮ್ ಅಷ್ಟು ಕೆಲಸ ಮಾಡಿದ್ರೆ ಆಯ್ತು. ಆಮೇಲೆ ಅಲ್ಲಿ ಅಷ್ಟು ಹಾರ್ಡ್ ಪ್ರೆಸ್ಡ್ ತುಂಬ ಟೆನ್ಷನಿನ ಕೆಲಸ ಮಾಡ್ತಿದ್ದವರಿಗೆ ಇಲ್ಲಿ ಈ ಕೆಲಸ ಟೆನ್ಷನ್ ಇದ್ರೂ ಅದು ಅಷ್ಟು ಪ್ರೆಷರ್, ನೀವು ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದು ಬಂದವರು. ಹಾಗಾಗಿ ಅದಿಲ್ಲ. ಹಾಗಾಗಿ ಕಾರ್ಪೊರೇಷನ್ ಬ್ಯಾಂಕ್ ಅದೇ ಮರ್ಜಿ ಆಗಿ ಈಗ ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ. ಈಗಲೂ ಅದೇ ತರ ಇದಿದೆ. ಎಲ್ಲರೂ ಎಸ್ಪೆಷಲಿ ಸೋಲ್ಜರ್ ಅನ್ನುವಾಗ ಒಂದು ರೆಸ್ಪೆಕ್ಟ್ ಇರ್ತದೆ, ಅವರಿಗೂ ಇರ್ತದೆ, ನಮ್ಮ ಕಸ್ಟಮರ್ಸಿಗೂ ಇರ್ತದೆ. ಅವರು ಸೈನಿಕರು ಅಂದಾಗ ಬೇರೆ ತರ ನೋಡ್ತಾರೆ. ಇದು ಯಾವಾಗಲೂ ನಾನು ಐ ಕ್ಯಾರಿ ಆಲ್ವೇಸ್. ಇನ್ನೊಬ್ರು ನನಗೆ ಸೈನಿಕ, ಅದೇ ನಾನು ಎಲ್ಲರನ್ನ ಕೇಳ್ಕೊಳ್ಳೋದು ಕೂಡ, ನೀವು ನಮಗೆ ಬೇರೆ ಏನು ಕೊಡಬೇಡಿ, ನಮ್ಗೆ ಏನು ಬೇಕಾಗಿಲ್ಲ, ಬಟ್ ನನಗೆ ಸೈನಿಕರಿಗೆ ಕೊಡುವ ರೆಸ್ಪೆಕ್ಟನ್ನು ನೀವು ಕೊಟ್ಟರೆ ಅಲ್ಲಿ ಈಗಲೂ ಗಡಿ ಕಾಯ್ತಾ ಇದ್ದಾರಲ್ಲ ಅವರಿಗೂ ಒಟ್ಟಾಗೆ ಅಷ್ಟು ಕೊಟ್ಟರೆ ಅದು ಸಾಕು ಅಂತ ನಾನು. ಖಂಡಿತವಾಗಿ. ಸೊ ಅದೇ ನಿಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಈಗಿನ ಯುದ್ಧ ಆಗಿರ್ಬೋದು ಅಥವಾ ಈಗಿನ ಒಂದು ಜನತೆಗೆ ಒಂದು ಲಾಸ್ಟ್ ಒಂದು ಮೆಸೇಜ್ ಕೊಡೋದು ಅಂತ ಆದರೆ ಏನು ಕೊಡ್ತೀರಿ? ನಾನು ಹೇಳ್ಕೊಳ್ಳೋದು ಇಷ್ಟೇ, ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಯಾರೋ ತಂದು ಕೊಟ್ಟಿದ್ದಾರೆ, ಅದನ್ನು ಈಗಲೂ ಕಾಯ್ತಾ ಇರೋರು ನಮ್ಮ ಗಡಿಯಲ್ಲಿರೋ ಸೈನಿಕರು. ನಾವು ಈಗಿನ ಯೂತ್ ನಾಳೆ ನಾನು ಏನಾಗ್ತೇನೆ ಅಂತ ನಾನು ಯೋಚಿಸಿದಾಗ ನಮಗೆ ತಲೆಗೆ ಬರೋದು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಟೀಚರ್ ಆಗ್ತೇನೆ, ಏನೋ ಒಂದು ಸಮಥಿಂಗ್. ಯಾರು ಒಬ್ಬ ನಾನು ಸೈನಿಕನ ಆಗ್ತೇನೆ ಅಂತ ಯೋಚಿಸೋದಿಲ್ಲ ಬಹುಶಃ ಇವತ್ತಿನ ಜನಾಂಗ. ಹಾಗಾಗಿ ಅಗ್ನಿಪಥ್ ಅನ್ನೋ ಇದನ್ನು ತಂದಿದ್ದಾರೆ, ಅಗ್ನಿವೀರ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಬರೀ 4 ವರ್ಷದ ಸರ್ವಿಸ್ ಅವರಿಗೆ ಅಷ್ಟೇ. 4 ವರ್ಷ ನೀವು ಸರ್ವಿಸಲ್ಲಿ ಇದ್ದು ಹೊರಗೆ ಬರಬೇಕು. ಬಟ್ ಅದೇ 4 ವರ್ಷದಲ್ಲಿ ನಿಮ್ಮ ಇಡೀ ಆಟಿಟ್ಯೂಡ್ ಚೇಂಜ್ ಆಗ್ತದೆ, ಅದಂತೂ ಗ್ಯಾರಂಟಿ. 4 ವರ್ಷ ಆಗುವಾಗ ನಾವು ಕಂಟಿನ್ಯೂ ಮಾಡುವಂತ ಫೀಲ್ ಆಗ್ಬೋದು, ಕಂಟಿನ್ಯೂ ಮಾಡ್ಬೋದು. ನೀವು ಹೊರಗೆ ಬಂದರೆ ನೀವು ಒಂದು ಡಿಸಿಪ್ಲಿನ್ ಸೋಲ್ಜರ್ ಆಗಿ ಹೊರಗೆ ಬರ್ತೀರಿ, ಇನ್ನು ಮುಂದಿನ ಜೀವನ ಡಿಸಿಪ್ಲಿನ್ಡ್ ಆಗೇ ಇರ್ತದೆ. ಹಾಗಾಗಿ ನಾನು ಹೇಳ್ಕೊಳ್ಳೋದು ಇಷ್ಟೇ, ನೀವು ಒಮ್ಮೆ ಯೋಚಿಸ್ಕೊಳ್ಳಿ. ಯಾರಿಗೆ ಏಜ್ ಆಗೋಗಿದೆ, ಈಗ ಅದನ್ನು ಇನ್ಕ್ರೀಸ್ ಮಾಡಿ 23ವರೆಗೆ ಮಾಡಿದ್ದಾರೆ. ಏಜ್ ಅಪ್ ಟು 23 ಕೂಡ ದೇ ಕ್ಯಾನ್ ಅಪ್ಲೈ ಫಾರ್ ಅಗ್ನಿವೀರ್. ಅದನ್ನಾದರೆ ಬಹುಶಃ ನಿಮ್ಮ ಜೀವನ ಇಡೀ ಇದೇ ಡಿಸಿಪ್ಲಿನಲ್ಲಿ ಮುಂದುವರಿತೀರೇನೋ ಅನ್ನೋ ಒಂದು ಆಸೆ. ಹಾಗಾಗಿ ಒಮ್ಮೆ ಯೋಚಿಸ್ಕೊಳ್ಳಿ, ಈ ದೇಶಕ್ಕಾಗಿ ನಾನೇನು ಮಾಡ್ಬೋದು ಅನ್ನೋದನ್ನು ಯೋಚಿಸಿದರೆ ಬಹುಶಃ ಇದು ಬರ್ಬೋದು. ಓಕೆ ಸರ್, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಅದು ಕೂಡ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಮಯದಲ್ಲಿ ಮಾತನಾಡಿ ಬಹಳಷ್ಟು ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಈಗ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದ್ದೇವೆ ಅಂತ ನಾನು ಆಗಲೇ ಹೇಳಿದ್ದೇನೆ. ಸೊ ಇಂತಹ ಒಂದು ಸುಸಂದರ್ಭದಲ್ಲಿ ಅಂತ ಹೇಳಬಹುದು ನಮ್ಮ ಜೊತೆ ಎಕ್ಸ್ ಸರ್ವಿಸ್ ಮೆನ್ ಏರ್ಫೋರ್ಸ್ನಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಅಶೋಕ್ ಕೋಟ್ಯಾನ್ ಅವರಿದ್ದರು. ಬಹುಶಃ ಅವರು ನಮ್ಮ ಉಡುಪಿಯವರು ಅಂತ ಹೇಳಲಿಕ್ಕೆ ನನಗಂತೂ ಬಹಳಷ್ಟು ಹೆಮ್ಮೆ ಆಗ್ತದೆ, ಬಹಳಷ್ಟು ಖುಷಿ ಆಗ್ತದೆ ಅವರ ಜೊತೆ ಮಾತನಾಡಿದ್ದಕ್ಕೆ. ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.